ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮೋಕೆ ಹಿಡಿದುಕೊಂಡು ಹೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲನ ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರಕ್ಕೆ ಶಾಸಕರು ಸ್ಪೀಕರ್ ಯುಟಿ ಖಾದರ್ನ ಆದೇಶ ಪ್ರಕಾರ ಮೂಡಾದ 59 ಲಕ್ಷ ರೂಪಾಯಿ ಅನುದಾನಡು ಪುನರ್ ನಿರ್ಮಾಣ ಆಯ್ನ ಕೆರೆನು ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಐತರ ಕಾಂಡೆ ಉದಿಪನ ಮಲ್ತೀರು. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಪೊರ್ತುಡು ಕೆರೆ ಅಭಿವೃದ್ಧಿಗಾದ ಅನುದಾನ ಒದಗಾವಲಕ ಶಾಸಕರು ಯುಟಿ ಖಾದರ್ರೆಡ ಮನವಿ ಮಲ್ತದಿತ್ತೇರು. ಈ ಮನವಿಗೆ ಸ್ಪಂದಿಸಾದ ಮೂಡ ಅನುದಾನಡು ಕೆರೆ ಅಭಿವೃದ್ಧಿಗೆ ಶಾಸಕರು ಸ್ಪೀಕರ್ ಯುಟಿ ಖಾದರ್ ಆದೇಶಿಸಾದಿತ್ತೇರು. ಮೂಡಾದ 59 ಲಕ್ಷ ರೂಪಾಯಿ ಅನುದಾನಡು ಕೆರೆನ ಅಭಿವೃದ್ಧಿ ಮಲ್ತದ ಪುನರ್ ನಿರ್ಮಿಸಾದಿತ್ತದ ಇನ್ನದ ಉದಿಪನ ಲೇಸು ಐತಾರ ಕಾಂಡ ನಡತನು. ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ರಿಬ್ಬನ್ ಬುಡ್ಪಾದ ಕೆರೆನ ಉದಿಪನ ಮಲ್ತೇರು. ಶ್ರೀ ಕ್ಷೇತ್ರ ಉಳಿಯದ ಕೆರೆ ಅಭಿವೃದ್ಧಿದ ಬೇಡಿಕೆಗೆ ಸ್ಪಂದಿಸಾದ ಸ್ಪೀಕರ್ ಯುಟಿ ಖಾದರ್ ಕೆರೆ ಪುನರ್ ನಿರ್ಮಾಣಕ್ಕೆ ಕಾರಣ ಆದ ಇನಿ ಕೆರೆ ಲೋಕಾರ್ಪಣೆ ಆತನು. ಕ್ಷೇತ್ರದ ದುಂಬುದ ಅಗತ್ಯ ಬೇಡಿಕೆಗೆ ಶಾಸಕರು ಯುಟಿ ಖಾದರ್ನ ಒಟ್ಟಿಗೆ ಮೂಡ ಪ್ರಾಧಿಕಾರದಲ್ಲ ಸ್ಪಂದಿಸಾದ ಕ್ಷೇತ್ರದ ಮಾತಾ ರೀತಿದ ಅಭಿವೃದ್ಧಿಗೆ ಸಹಕಾರ ಕೊರ್ಪ ಪಂಡದ ಸದಾಶಿವ ಉಳ್ಳಾಲ್ ತೆರಿಪಾಯರು. ಇವತ್ತು ಈ ಸಮಾರಂಭ ನಡಿಬೇಕಾದ್ರೆ ಉತ್ತಮವಾದಂಥ ಸುಂದರವಾದಂಥ ಈ ಸಮಾರಂಭ ಇವತ್ತು ನಿಜವಾಗಿಯೂ ಶಾಸಕರು ಇರಬೇಕಿತ್ತು. ಆದರೆ ಅವರ ಕೆಲಸದ ನಿಮಿತ್ತ ಅವರು ಬೆಂಗಳೂರಲ್ಲಿ ಇರಬೇಕಾದ್ರಿಂದ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಈ ಒಂದು ಕೆಲಸ ಆಗಬೇಕಾದ್ರೆ ಶಾಸಕರ ಒತ್ತಡದ ಮೇರೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆವತ್ತು ಸುಮಾರು 67 ಲಕ್ಷ ರೂಪಾಯಿಯನ್ನು ಮೀಸಲಿಟ್ಟು 67 ಲಕ್ಷ ರೂಪಾಯಿಯ ಕೆಲಸ ಕಾಮಗಾರಿಯನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಗ್ರಾನೇಟ್ ಹಾಕುವುದರಲ್ಲಿ ಮತ್ತು ಇನ್ನಿತರ ಎಲ್ಲ ಕಾಮಗಾರಿಗಳಿಗೆ ಬೇಕಾದಂಥ ಮೊತ್ತವನ್ನು ನಮ್ಮ ಶಾಸಕರ ಆದೇಶದಂತೆ ಇವತ್ತು ಮೂಡದಿಂದ ನೀಡಲಾಗಿದೆ. ಇವತ್ತು ಈ ಕೆರೆಯನ್ನು ಉದ್ಘಾಟನೆ ಮಾಡಿ ಮೂಡದ ವತಿಯಲ್ಲಿ ಇಷ್ಟು ತನಕ ಕಾಮಗಾರಿ ನಡೆಸಿಕೊಂಡು ಬಂದಂಥ ಈ ಕೆರೆಯ ಉದ್ಘಾಟನೆಯನ್ನು ಮಾಡಿಕೊಂಡು ಇವತ್ತು ನಾವು ದೇವಸ್ಥಾನದ ಸಮಿತಿಯವರಿಗೆ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಿರತಕ್ಕಂಥ ತಮಗೆಲ್ಲರಿಗೂ ವಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ಶಾಸಕರು ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ಯಾವುದೆಲ್ಲ ಆಗೋಕ್ಕಿದೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಅಂತ ಭರವಸೆಯನ್ನು ಕೂಡ ಶಾಸಕರು ಕೊಟ್ಟ ಭರವಸೆಯನ್ನು ಕೂಡ ತಮಗೆ ತಿಳಿಸಿಕೊಂಡು ಮೂಡ ಆಯುಕ್ತರು ನೂರ್ ಜೊಹರ ಖಾನಂ ಅಭಿವೃದ್ಧಿ ಬೇಲೆಲೆಗೆ ಮೂಡ ವತಿರ್ದು ಏಪಲ ಸಹಕಾರ ಉಂಡು ಪಣ ತೆರಿಪಾಯರು. ಅದನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇವಾಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳಿದೆ. ಮೂಡಾದಲ್ಲಿ ಕೆರೆ ಅಭಿವೃದ್ಧಿಗಾಗಿ ಮತ್ತು ಉದ್ಯಾನವನಗಳ ಅಭಿವೃದ್ಧಿಗಾಗಿಯೇ ಸ್ವಲ್ಪ ಹಣವನ್ನು ಮೀಸಲಿಡಲಾಗುತ್ತದೆ. ಆ ಹಣದಲ್ಲಿ ನಾವು ಇವಾಗ ಸಾಕಷ್ಟು ಕೆರೆಗಳ ಅಭಿವೃದ್ಧಿಯನ್ನು ಮಾಡ್ತೇವೆ. ಸಾರ್ವಜನಿಕರು ತಮಗೂ ಕೂಡ ಯಾವುದಾದ್ರೂ ಕೆರೆ ಅಭಿವೃದ್ಧಿ ಮಾಡಬೇಕು, ಮೂಡ ವ್ಯಾಪ್ತಿಯಲ್ಲಿರುವಂತಹ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ಅದನ್ನು ನಮಗೆ ಅರ್ಜಿ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ. ಎಲ್ಲ ಕೆರೆಗಳ ಸಂರಕ್ಷಣೆಗಳು ನಮ್ಮ ಆದ್ಯತೆಯಾಗಿರುತ್ತದೆ. ಯಾಕಂದರೆ ಇವಾಗ ಸಾಕಷ್ಟು ಕೆರೆ ಒತ್ತುವರಿ ತಾವೆಲ್ಲರೂ ಕಂಡು ಬರ್ತೀರಾ. ಹೇಗೆ ಕೆರೆಗಳ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ಒಂದು ನೀರು ಸಂಗ್ರಹಣೆ ಆಗುವಂತಹ ಜಾಗಗಳನ್ನು ಇವಾಗ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅಂತ. ಸೊ ಸರ್ಕಾರ ಕೂಡ ಇದಕ್ಕೆ ಸಾಕಷ್ಟು ಆದ್ಯತೆ ಕೊಟ್ಟಿದೆ. ಹಾಗೆ ಮೂಡಾಗಲ್ಲೂ ಕೂಡ ಅದಕ್ಕೆ ಸಾಕಷ್ಟು ಆದ್ಯತೆಯನ್ನು ಕೊಡಲಾಗುತ್ತಿದೆ. ತಾವುಗಳು ಯಾವುದಾದ್ರೂ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಲ್ಲಿ ನಮ್ಮ ಕಡೆಯಿಂದಾನು ಮಾಡ್ತೇವೆ. ಸಾರ್ವಜನಿಕರು ಕೂಡ ಅದನ್ನು ನಮಗೆ ತಿಳಿಸಬಹುದಾಗಿದೆ. ಕ್ಷೇತ್ರದ ಪ್ರಮುಖರು ಊರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಸರರು ವಿಶ್ವಾಸ್ ದಾಸ್ ಪಾತ್ರರೊಂದು ಕೆರೆ ಅಭಿವೃದ್ಧಿದ ಬೇಲಿಗೆ ತಂಕ ಜವಾಬ್ದಾರಿ ವಹಿಸುತ್ತಿದ್ದರು. ತಂಕನ ಬೇಡಿಕೆಗೆ ಸ್ಪಂದಿಸಾದ ಶಾಸಕರು ಸ್ಪೀಕರ್ ಯುಟಿ ಖಾದರ್ ಮೂಡಾರ್ದು ಅನುದಾನ ಒದಗಾದ ಕೆರೆ ನಿರ್ಮಾಣ ಮಲ್ತು ಕೊಡ್ತೇರು. ಅರಣ್ಯ ಸಹಕಾರ ದುಂಬಗ್ಲ ಬೋರ್ಡ್ ಪಂಡ ತೆರಿಪಾಯರು. ತುಂಬ ಒತ್ತಡ ಹಾಕಿದ್ದಾರೆ. ನೀನು ಅವರ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಕೆಲಸ ಮಾಡಬೇಕು, ನೀನು ಅವರೊಟ್ಟಿಗೆ ಇರಬೇಕು, ನಿರಂತರ ನೀನು ಆ ಕ್ಷೇತ್ರದ ಬಗ್ಗೆ ಕಾಳಜಿನ ವಹಿಸಬೇಕಂತ ಹೇಳಿ ನನಗೆ ಜವಾಬ್ದಾರಿ ಕೂಡ ಹೇಳಿದ್ದಾರೆ. ಒಳ್ಳೆ ಮಾತುಗಳಿಂದ ಹೇಳಿದ್ದಾರೆ. ನೀನು ನಿರಂತರವಾಗಿ ಅವರೊಟ್ಟಿಗೆ ಇರಬೇಕು ಬೆನ್ನೆಲುಬಾಗಿ ಅಂತ ಅವರು ನನಗೆ ಮಾರ್ಗದರ್ಶನ ಕೂಡ ಮಾಡಿದರು.
ಹಾಗೆ ಈ ಕೆಲಸದಲ್ಲಿ ನಮಗೆ ಎಲ್ಲರ ಸಹಕಾರ ಸಿಕ್ಕಿದೆ. ಬ್ರಹ್ಮಕಲಶ ಬಹಳ ಚೆಂದದಲ್ಲಿ ಆಗಿದೆ. ಸ್ಥಳೀಯರ ಸಹಕಾರ, ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಎಲ್ಲ ದಾನಿಗಳು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಇನ್ನಷ್ಟು ಕೆಲಸ ಕೂಡ ಆಗಲಿಕ್ಕಿದೆ. ನಮ್ಮ ಶಾಸಕರು ಖಂಡಿತವಾಗಿಯೂ ಈ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ಯು ಟಿ ಖಾದರ್ ಅವರು ಅವರ ಕ್ಷೇತ್ರವನ್ನು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ, ಎಲ್ಲಿ ಕೂಡ ಅವರಿಗೆ ಕ್ಷೇತ್ರನೇ ಮುಖ್ಯ. ಅವ್ರು ಬಾಕಿ ಎಲ್ಲ ಮತ್ತೆ ಅವರ ಸ್ವಂತ ಮನೆಯ ಜವಾಬ್ದಾರಿಗಿಂತ ಸಹ ಜಾಸ್ತಿ ಅವರ ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ ಉತ್ತಮ ನಮ್ಮ ಝೋರಾ ಅವರು, ನಮ್ಮ ಕಮಿಷನರ್ ಅವರು ಮಹಿಳೆಯಾಗಿ ಬಹಳ ರೀತಿಯ ಒಳ್ಳೆಯ ರೀತಿಯ ಮಂಗಳೂರು ಅಭಿವೃದ್ಧಿ ಬಗ್ಗೆ ತುಂಬ ಚಿಂತನೆಯನ್ನು ಹೊಂದಿದ್ದಾರೆ. ಈ ಒಳ್ಳೆಯ ಕಾರ್ಯಕ್ರಮಗಳಿಂದ ಕೆರೆ ಅಂದರೆ ಅದು ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಅದು ಕೃಷಿಗೆ ಕೂಡ ಆ ನೀರನ್ನು ಬಳಕೆ ಮಾಡ್ತಾರೆ ಅಂತ ನಮೀಗ ಮುಳ್ಯಣ್ಣವರಿಗೆ ಹೇಳಿದರು. ಆದರೆ ನೀರಿದ್ದದನ್ನೆಲ್ಲ ನಾವೀಗ ಕೃಷಿಗೆ ಉಪಯೋಗ ಮಾಡ್ತೇವೆ. ಮತ್ತು ಪುನಃ ಅಷ್ಟೇ ನೀರು ಅದರಲ್ಲಿ ಪುನಃ ಉತ್ಪತ್ತಿ ಆಗ್ತದೆ, ಅಂದರೆ ಹೊಸರು ಪುನಃ ತುಂಬ್ತದೆ ಅಂತ ಹೇಳಿ. ಹೀಗೆ ಕೆರೆ ಅಭಿವೃದ್ಧಿ ಮಾಡೋದ್ರಿಂದ ನೀರಿನ ಒಳಪದರದಲ್ಲಿರುವಂಥ ನೀರಿನ ಅಂಶ ಕೂಡ ಅಭಿವೃದ್ಧಿ ಇನ್ಕ್ರೀಸ್ ಆಗ್ತದೆ. ಇದು ಬಹಳ ಮುಖ್ಯ. ಈಗ ನೀರಿನ ಕೊರತೆ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಬಹಳ ಇದೆ. ಹಾಗಾಗಿ ನಾವು ಈ ಕೆರೆ ಅಭಿವೃದ್ಧಿಗೆ ಸಹಕಾರ ಕೊಟ್ಟಂಥ ಮೂಡದವರಿಗೂ, ನಮ್ಮ ಸ್ಪಂದಿಸಿದಂಥ ಶಾಸಕರಾದಂಥ ಯು ಟಿ ಖಾದರ್ ಅವರಿಗೂ, ಹಾಗೆ ಈ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದ ಮುಸ್ತಾಫರ್ ಅವರು, ನಮ್ಮ ಕಾಂಟ್ರಾಕ್ಟರ್, ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಮುಕ್ತಾಯ ಮಾಡಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳೋದು. ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ರಾಜೇಶ್ ಉಳಿಯಾ ಲೆಸ್ತಾ ಗುರ್ಕಾರ್ಮನ ವಹಿಸುತ್ತಿದ್ದರು. ಶ್ರೀ ಕ್ಷೇತ್ರದ ಧರ್ಮದರ್ಶಿಲು ಪೂಜ್ಯ ದೇವಮೂಲ್ಯನ್ಯರು ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಕೊರ್ನ ಶಾಸಕರು ಯು ಟಿ ಖಾದರ್, ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಬೊಕ್ಕ ಮೂಡ ಪ್ರಾಧಿಕಾರಗ ಸೊಲ್ಮ ಸಂದಾದ್ ದುಂಬಗ್ಲ ಕ್ಷೇತ್ರದ ಅಭಿವೃದ್ಧಿಗೆ ಅಕ್ಲನ ಸಹಕಾರ ಇಂಚೆನೆ ಬೋಡು. ಕ್ಷೇತ್ರದ ಅನುಗ್ರಹ ಅಕ್ಲೆಗ್ ಏಪೊಗ್ಲ ಉಪ್ಪಡ ಪಣದ ಆಶೀರ್ವಚನದ ಪಾತ್ರ ಪಂಡೇರು. ಒಂಜಿ ಕೆರೆ ಅಭಿವೃದ್ಧಿಗೋಸ್ಕರವಾದ ಸರಕಾರದ ಒಂಜಿ ಅನುದಾನ ಇನ್ನು ಬಿಡುಗಡೆ ಆದ ಐತ ಬೇಳೆ ಸಂಪೂರ್ಣವಾದ ಇನಿ ಐನು ಕ್ಷೇತ್ರಗೂ ಬುಡ್ದು ಕೊರ್ಪುನಂಚಿನ ಒಂಜಿ ಕಾರ್ಯಕ್ರಮ ಪೊರ್ಲ ಕಂಟದು ನಮ್ಮ ಮೂಡದ ಅಧ್ಯಕ್ಷರಾಯನ ಸದಾಶಿವ ಉಳ್ಳಾಲರ ಕೈಟ್ ಇನ್ನೆಡತ್ತು ಬರ್ತದೆ. ಐಟ್ ಮಾತ ಪಾಲ್ಪಡಿತಿನಕ್ಲಿಗ್ಲ ದುಂಬುರುದೇದ ಧನ್ಯವಾದನೆಯನ್ನು ಸಮರ್ಪಣೆ ಮಲ್ತೊಂದಲ್ಲೇ ಆ ಮಾತ್ರ ತಂದೆ ವೇದಿಕೆಡು ನಮ್ಮ ಕ್ಷೇತ್ರಕ್ಕೂ ಸಂಬಂಧಪಟ್ಟಿನ ಅಥವಾ ಮೂಡೋಗೂ ಸಂಬಂಧಪಟ್ಟಿನ ಆಯಾಯ ಕ್ಷೇತ್ರಕ್ಕೂ ಸಂಬಂಧಪಟ್ಟಿನ ಮಾತ ಪದಾಧಿಕಾರಿನಕ್ಕಲು ಪೂರ ಏನು ಉಪಸ್ಥಿತಿ ಉಳ್ಳೇರು. ಅಕ್ಲಿಗ್ಲ ಪ್ರಪ್ರಥಮವಾದ ಕ್ಷೇತ್ರದ ವತಿರ್ದು ಯಾನು ಧನ್ಯವಾದನು ಸಮರ್ಪಣೆ ಮಲ್ತೊಂದುಲ್ಲೆ. ಇನಿ ಕದಾಯ ಪಂಡಂದಾಂಡ ಒಂಜಿ ಕೆರೆ ಅಭಿವೃದ್ಧಿ ಇದು ನಮ್ಮ ಕಮಿಷನರ್ ಪಂಡಿರ್ ದಂಜನ ಪಂಡಂದಾಂಡ ನಿಜವಾದ ಕೆರೆ ಅಭಿವೃದ್ಧಿ ಆಯೋಡ ಆಯ್ನನೆ ದಯ ಪಂಡಂದನ ನಮ್ಮ ಭಾರತ ಪಂಪಿನವು ಒಂಜಿ ಕೃಷಿ ಪ್ರಧಾನವಾಯಿನಂಚಿನ ಕ್ಷೇತ್ರ. ಆ ಕೃಷಿಗೆ ಆವಡುಂದಾಂಡ ನೀರು ಮಸ್ತ್ ಅಗತ್ಯತೆ ಉಂಡು. ಇನಿ ಆಯ್ನಂಚಿನ ಆ ಕೆರೆಟ್ ನಮ್ಮ ಇನಿ ಕೃಷಿ ಭೂಮಿ ಮಸ್ತ್ ಉಂಡು. ಐಟಿ ನೀರು ಮಾತ ಪೋದು ಆ ಕೃಷಿ ಉತ್ಪತ್ತಿ ಆಪಿನಂಚಿನ ಆ ಕೆರೆ ಇನಿ ಸಾರ್ವಜನಿಕರನ್ನ ಅವಿಟ ಮತ್ತಂದೆ ತನ್ನ ಶುಚಿತ್ವವನ್ನು ಕಾಪಾಡೊಂದು ಸಾರ್ವಜನಿಕರಿಗಳ ಇನಿ ಅವು ಎಂಗ್ಲ ಕೈക്ക് ತಿಕ್ಕನ ಪಣಿಯರ ಯಾನು ಈ ವಿಚಾರ ಸಂತೋಷ ಪಡೊಂದಿಲ್ಲ. ಅವೇ ಪ್ರಕಾರ ನೀ ಕೆಲವು ಬ್ರಹ್ಮಕಲಶ ಸಂದರ್ಭಡು ಎಂಕಲ ಸಚಿವರಾಯನಂಚಿನ ಅತ್ತಂದೆ ಐತೆ ಆ ಪೊರ್ತುಡು ಸಚಿವರಾದಿತ್ತೇರಿ ಆರು ಎಂಕಲ ಕ್ಷೇತ್ರ ಯು ಟಿ ಖಾದರ್ ಆರು ಕ್ಷೇತ್ರ ಬತ್ತಿನ ಪೊರ್ತುಡು ಅರಡ ಎಂಕುಲು ಮನವಿ ಮಲ್ತೊಂಡ ಎಂಕಲ ಜೀರ್ಣೋದ್ಧಾರ ಪ್ರಕ್ರಿಯೆ ನಡತೊಂದುಂಡು ಐಕು ಬೋಡಿತ್ತಿನ ಸರಕಾರವ್ರದ್ದು ಅತ್ತಂದೆ ಮೂಡೋರ್ದು ಎಂಕ್ಲಿಗೆ ಅನುದಾನವನ್ನು ತರ್ಪಾದು ಕೊರಲೆ ಮನ್ಪಿನ ಒಂಜಿ ಅನುದಾನ ಮಲ್ತ ಅವೇ ಪ್ರಕಾರವಾದ ಆರು ಇನ್ನಿತ ಅನುದಾನ ಮಲ್ತ ಕೊರ್ದು ಇನ್ನು ಪೊರ್ಲ ಕಂಟದ ಪೊರ್ಲುದ ಮಾತೆರ್ಲ ತೂಪುಡಂಚಿನ ಮಾತೆರೆಗಳ ಉಪಯೋಗ ಆಪನಂಚಿನ ಕೆರೆ ಇನ್ನು ನಿರ್ಮಾಣ ಆತಂಡು. ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಪದ್ಮನಾಭ ತಂತ್ರಿಲು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ರಮೇಶ್ ಮೆಂಡನ್, ಮೂಡಾದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅಕ್ಬರ್ ಬಾಷಾ, ಮೂಡಾ ಸದಸ್ಯರು ನೀರಜ್ ಪಾಲ್, ಅಬ್ದುಲ್ ಜಲೀಲ್, ಸಬಿತಾ ಮಿಸ್ಕಿತ್, ಸುಮನ್, ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ಬಾಜಿಲ್ ಡಿಸೋಜಾ, ಶ್ರೀಮತಿ ಶಶಿಕಲಾ, ಸೋಮೇಶ್ವರ ಪುರಸಭಾ ಸದಸ್ಯರು ದೀಪಕ್ ಪಿಲಾರ್, ಕೇಶವ, ಉದ್ಯಮಿ ಪ್ರಕಾಶ್ ಕುಂಪಲ, ರೋಹಿತ್ ಉಳ್ಳಾಲ್, ಸ್ಥಳೀಯ ಪ್ರಮುಖರು ಅಂತ ಪೂಜಾರಿ, ರಾಜೇಂದ್ರ ಬಂಡಸಾಲೆ, ಪ್ರಕಾಶ್ ಉಳ್ಳಾಲ್, ಭಗವಾನ್ ದಾಸ್, ಅಶ್ವಿನ್ ರಾಜ್, ದಿನೇಶ್ ತಿಮ್ಮರಹಿತ್ಲು, ಲಕ್ಷ್ಮಣ್ ಉಳ್ಳಾಲ್, ಮನ್ಸೂರ್ ಮಂಚಿಲ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ನೆತ್ಕೊಂಡು ಸಭೆ ತಯಾರಿಕೆ ಮಾಡ್ತಾರೆ. ಸುದ್ದಿಗೊಂಜಲಿಗೆ ಸ್ವಾಗತ. ಕರಾವಳಿ ಕರ್ನಾಟಕಡು ಕನ್ನಡ ಚಿಕಿತ್ಸೆಗೆ ಮಲ್ಲ ಪುದರ್ ಪಡೆಯಿನ ಪ್ರಸಾದ್ ನೇತ್ರಾಲಯ ಸಮೂಹ ಆಸ್ಪತ್ರೆದ ಕುಡ್ಲ ಪಂಪ್ವೆಲ್ ಸೂಪರ್ ಸ್ಪೆಷಾಲಿಟಿ ಕಣ್ಣದ ಆಸ್ಪತ್ರೆಡು ಕರಾವಳಿಡೆ ಸುರುತ ಸರ್ತಿಗಾದ ರೊಬ್ಯಾಟಿಕ್ ಕಣ್ಣದ ಪರ ಚಿಕಿತ್ಸದ ವ್ಯವಸ್ಥೆಯನ್ನು ಐತಾರ ಉದಿಪನ ಮಲ್ತೇರು.
ಕಣ್ಣದ ಪರೀಕ್ಷೆ ಚಿಕಿತ್ಸೆಗೆ ಕರಾವಳಿ ಕರ್ನಾಟಕಡೆ ಮಲ್ಲ ಪುದರ್ಪಡೆಯಿನ ಪ್ರಸಾದ್ ನೇತ್ರಾಲಯ ಸಮೂಹ ಆಸ್ಪತ್ರೆದ ಕುಡ್ಲ ಪಂಪ್ವೆಲ್ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣದ ಆಸ್ಪತ್ರೆಡು ಕಣ್ಣದ ಪೊರೆ ಚಿಕಿತ್ಸೆಗೆ ಕರಾವಳಿ ಭಾಗಡೆ ಸುರುತ ಸರ್ತಿಗಾದ ರೋಬೋಟಿಕ್ ವ್ಯವಸ್ಥೆನ ಅಳವಡಿಸಾದಿರು. ರೋಬೋಟಿಕ್ ಕಣ್ಣದ ಪೊರೆ ಚಿಕಿತ್ಸಾ ಯಂತ್ರನ ಕೇಂದ್ರ ಇಂಧನ ಖಾತೆ ಸಹಾಯಕ ಸಚಿವರು ಶ್ರೀಪಾದ ನಾಯಕ್ ಉದಿಪನ ಮಲ್ತೆರು. ಸಾರ್ವಜನಿಕರ ಉಪಯೋಗಕ್ಕಾಗಿ ಈ ಒಂದು ಸಮರ್ಪಣೆಯನ್ನ ಕೇಂದ್ರ ಸಚಿವರಾದಂಥ ಶ್ರೀಪಾದ್ ಯೆಸ್ಸೋ ನಾಯ್ಕ್ ಅವರು ಸ್ಪರ್ಧೆಯನ್ನ ಸಲ್ಲಿಸುವ ಸಾರ್ವಜನಿಕರ ಉಪಯೋಗಕ್ಕಾಗಿ ಶ್ರೀಪಾದ್ ಯೆಸ್ಸೋ ನಾಯ್ಕ್ ಕರಾವಳಿ ಕರ್ನಾಟಕಡೆ ಸುರುತ ಸರ್ತಿಗಾದ ಲೆನ್ಸರ್ ರೋಬೋಟಿಕ್ ಲೇಸರ್ ಕ್ಯಾಟರಾಕ್ಟ್ ಸರ್ಜರಿ ಸಿಸ್ಟಮ್ ಅಳವಡಿಸಾವನ ಮೂಲಕ ಕುಡ್ಲದ ಜನಕ್ಲಿಗೆ ಎಡ್ಡೆ ಗುಣಮಟ್ಟದ ಸೇವೆಯನ್ನು ಒದಗಾರೆ ಪ್ರಸಾದ್ ನೇತ್ರಾಲಯ ದುಂಬಾತಂಡು. ತಂಕ್ಲನ ಎಡ್ಡೆ ಸೇವೆದ ಮೂಲಕ ಪ್ರಸಾದ್ ನೇತ್ರಾಲಯ ಜನಮನನ್ನು ಗೆಂದಡು ಪಂಡದು ಶ್ರೀಪಾದ ನಾಯಕ್ ಶುಭ ಹಾರೈಸಿರು. तो इसी जन्म में इस तरह के सेल्फलेस सेवा करके हम वो पा सकते हैं और जो कुछ हमारा जीवन का जो साध्य है, जो कुछ हम मिलना इस जीवन में लेना चाहते हैं, तो इसी के तरह से हम वो पूरा कर सकते हैं. और इसीलिए एक सामाजिक हमारे ऊपर जो कुछ दायित्व है, मेरे साथ ही मेरे समाज का भी मुझे करना है और ये करते करते यानी ये समाज का भी होगा, अपने डिस्ट्रिक्ट का होगा, अपने राज्य का होगा, अपने पूरे देश का होगा. तो जो कुछ कंट्रीब्यूशन इस बच्चे काम के लिए कर सकते हैं वो जब सब करते हैं तभी समाज स्वस्थ रहता है, समाज ठीक रहता है. एक स्वाभिमानी नागरिक पैदा करने में हम इसमें यशस्वी हो जाते हैं. और यही तो सभी विकास की गुरुकिल्ली जो है, तो यही समाज सेवा है. और ये इसी तरह से जो कुछ कौन से भी क्षेत्र में मैं रहूँगा, लेकिन वहाँ जो कुछ मैं समाज के जो करूँगा वो करने के लिए जब आगे बढ़ते हैं तभी तो समाज भी आगे बढ़ता है, देश भी आगे बढ़ता है. हमारे प्राइम मिनिस्टर माननीय नरेंद्र भाई मोदी जी का सपना है कि राजनीति ये सब कुछ है, जहाँ जहाँ हमें सभी लोग राजनीति में नहीं है, लेकिन राजनीति हम तो मानते हैं राजनीति समाज की सेवा करने का एक साधन है और यही साधन के तरफ हम देश को आगे ले जा सकते हैं. और इसीलिए एक दृष्टिकोण सामने रखिए. इस राजनीति में आके हमें क्या करना है, हमारा तो स्पष्ट दृष्टिकोण है कि ये भारत देश जिसे आज 75 साल हमने इंडिपेंडेंट के बाद पूरे किए, लेकिन हम सबकी जो इच्छा थी कि ये देश विकसित होना चाहिए, देश बहुत आगे बढ़ना चाहिए था, लेकिन ये हुआ नहीं. अब किसी को दोष नहीं, राजनीति का बात नहीं करता हूँ मैं, लेकिन जब ये नहीं हुआ तो करने का एक स्वप्न माननीय प्रधानमंत्री ने देखा है. क्या करना है कि हमें इस देश को सभी क्षेत्रों में विकसित करना. तो जो क्षेत्र मेरे पास है, आज जो मैंने कृष्ण प्रसाद जी का काम बताया, जिसके क्षेत्र में जो कुछ आया उन्होंने सेल्फलेसली वो करने का प्रयास किया, बहुत गरीब लोगों को आधार दिया. तो हर एक नागरिक जब सेल्फ सफिशिएंट होगा, अपने पैरों पर खड़ा रहेगा और तभी हम इस विकसित भारत का सपना पूरा कर सकेंगे. ರೋಬೋಟಿಕ್ ಕಣ್ಣದ ಪೊರೆ ಚಿಕಿತ್ಸಾ ವ್ಯವಸ್ಥೆಯನ್ನು ಪಡೆಯಿನವು ಕೇವಲ ಪ್ರಸಾದ್ ನೇತ್ರಾಲಯಗೆ ಮಾತ್ರ ಆತ್ತು ಅವು ಕುಡ್ಲದ ಜನಕ್ಲಿಗ್ಲ ಪೆರ್ಮೆದ ವಿಷಯ ಪಂಡದು ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತೆರಿಪಾಯರು. ನಿಮ್ಮನ್ನು ಇಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಕೆಲಸಗಳಲ್ಲಿ ತೊಡಗಿಸಿಕೊಳ್ತೇವೆ. ನಿಮ್ಮ ಸಹಾಯ, ನಿಮ್ಮ ಸಹಕಾರ ನಮಗೂ ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಾನೂನಿನ ಮುಖಾಂತರ ಮಾಡೋದು ಒಂದು ಭಾಗ ಆದರೆ ಸ್ವಯಂ ಪ್ರೇರಿತವಾಗಿ ಮಾಡುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ದಟ್ ಈಸ್ ಭಾರತೀಯ ಕಲ್ಚರ್, ಭಾರತೀಯ ಸಂಸ್ಕೃತಿ, ಭಾರತೀಯ ಕಲ್ಚರ್ ಅಂದರೆ ಅದೇ ಸಮಾಜಮುಖಿಯಾಗಿ ಬದುಕುವಂಥದ್ದು, ರಾಷ್ಟ್ರಮುಖಿಯಾಗಿ ಬದುಕುವಂಥದ್ದು. ಆ ಕೆಲಸವನ್ನು ನೀವು ಮಾಡ್ತಾ ಇರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ಮತ್ತು ನಿಮ್ಮ ಜೊತೆ ನಮ್ಮ ಸ್ನೇಹಿತರಿರುವಂಥದ್ದು ಇನ್ನೂ ಖುಷಿ ಕೊಡುವಂಥ ಸಂಗತಿ. ಅವರು ನನಗೆ ಇಷ್ಟವರೆಗೆ ಕಣ್ಣಿನ ಸಮಸ್ಯೆ ಬಂದಿರಲಿಲ್ಲ. ಮೊದಲನೇ ಬಾರಿಗೆ ನಾನು ಬಂದು ನನ್ನ ತಾಯಿಯ ಡಾಕ್ಟರ್ ಹರೀಶ್ ಶೆಟ್ರು ಮೊದಲನೇ ಬಾರಿಗೆ ಬಂದಿದ್ದೆ. ಅವ್ರಿಗೊಂದು ಕನ್ನಡಕ ಕೊಟ್ಟಿದ್ರು. ಈ ಕಣ್ಣು ಸರಿಯಾದಾಗಿ ಕಾಣ್ತಾ ಇಲ್ಲ. ಕಳೆದ 10 ದಿವಸದಿಂದ ನಾನು ಪುನಃ ಉಪಯೋಗಿಸ್ತಾ ಇಲ್ಲ ಓದ್ಲಿಕ್ಕೆ.
ಹಾಗಾಗಿ ನಿಮ್ಮ ಪೇಷಂಟ್ ಕೂಡ ಒಂದು ರೀತಿಯಲ್ಲಿ ಆ ದೃಷ್ಟಿಯಿಂದ ಪ್ರಸಾದ್ ನೇತ್ರಾವತಿ ಎಲ್ಲ ಹೊಸ ಪ್ರಯತ್ನಗಳಿಗೆ ಶುಭವಾಗಲಿ. ಸಮಾಜಮುಖಿಯಾಗಿ ಯೋಚನೆ ಮಾಡಿ. ಕರಾವಳಿ ಕರ್ನಾಟಕದಲ್ಲೂ ಕೂಡ ನಿಮ್ಮ ಸೇವೆ ಅಗತ್ಯ ಇದೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಿಮ್ಮ ಸೇವೆ ಅಗತ್ಯ ಇದೆ ಅನ್ನುವಂಥ ವಿನಂತಿಯನ್ನು ಮಾಡ್ತೀನಿ. ಆರೋಗ್ಯ ಕ್ಷೇತ್ರಗ ಅವೆಟ್ಲ ವಿಶೇಷವಾದ ಕಣ್ಣದ ಚಿಕಿತ್ಸೆಗೆ ಪ್ರಸಾದ್ ನೇತ್ರಾಲಯ ಮಲ್ಲ ಕೊಡುಗೆಯನ್ನು ಕೊಡ್ತು ಪಡೆದು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ತಿಳಿಪಾಯಿರು. Vision Committee of Karnataka, I wish you continue in the future the coming government too. And the press, media, all the doctors of Prasad family. I am not a good speaker today, but today I felt like a family when I met all the people like Shilpatnaik sir and Prasad sir. When I absence of my brother, today we are going to Bangalore. So I wish the Lenser robotic laser contract surgery system will come on a different era. And you have done more than 1,000 surgeries in our brother's MLA constituency for the last 10 years. We wish you do more. As our member of the parliament also has said, he is new to you and you are knowing about you. So you have a better combination and we're getting more camps done. I wish more to come and more centers. Thank you. God bless you. Thank you. ಐಲೆನ್ಸಾರ್ ವಿಷನ್ ಪ್ರೈವೇಟ್ ಲಿಮಿಟೆಡ್ದ ಭಾರತ್ ಬೊಕ್ಕ ದಕ್ಷಿಣ ಪೂರ್ವ ಏಷ್ಯಾ ಸ್ಥಾಪಕ ನಿರ್ದೇಶಕರು ಸುಧೀರ್ ಕೌಲ್ ಪಾತ್ರೊಂದು ವೈದ್ಯಕೀಯ ಕ್ಷೇತ್ರದ ಆಧುನಿಕ ತಂತ್ರಜ್ಞಾನ ಮಾತ್ರೆಗಳ ಅನುಕೂಲ ಪಂಡ ತೆರಿಪಾಯರು. So this what I will say, and this is the first laser and not only the first laser, but there are a lot of things which has become first in this is that bringing this technology to coastal Karnataka. Sir has Dr. Krishna had a big dream of getting this laser over here, and this high quality, high care is actually aligns with the Prasad Netralaya's vision, mission and values. So what Dr. Krishna Prasad has already done is, from last so many years he has been instrumental in getting the latest technology to Udupi first and then to the rest of the centers all across the Bangalore and wherever the centers are. But the only focus about sir is that to bring this best of the class technology to the coastal Karnataka. So he had been following us with us for so many years, and finally last year we had an agreement to get this laser over here. His dream is to get the benefit of the latest technology to the people of Karnataka first. So that is his dream, and our vision and his vision and mission aligns with that. So our thing is that in Lensa laser cataract system, this system has the latest features. It completes the surgery in less than 2 minutes time. ಲೇಸ ಗುರ್ಕಾರ್ನ ವಯಸ್ಸೊಂದು ಪಾತೆರ್ನ ಕುಡ್ಲ ದಕ್ಷಿಣ ಶಾಸಕರು ವೇದವ್ಯಾಸ್ ಕಾಮತ್ ಆರೋಗ್ಯ ಕ್ಷೇತ್ರದ ಸೇವೆಗೆ ಪ್ರಸಾದ್ ನೇತ್ರಾಲಯದ ಸೇವೆ ಮಾತೆರ್ಲ ಮೆಚ್ಚಿನ ಅಂಚಿನ ಪಂಡ ತೆರಿಪಾಯರು. ಸಂದರ್ಭದಲ್ಲಿ ಇದಕ್ಕೊಂದು ದೊಡ್ಡ ಶಕ್ತಿಯನ್ನ ಒಂದು ಪ್ರಸಾದ್ ನೇತ್ರಾಲಯ ಕೂಡ ಕೊಡ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ತಮಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಇವತ್ತು ಪ್ರಸಾದ್ ನೇತ್ರಾಲಯದ ವತಿಯಿಂದ ನಮ್ಮ ಕೃಷ್ಣ ಪ್ರಸಾದ್ ಕೂಡ್ಲು ಕೇವಲ ಈ ಒಂದು ಮಂಗಳೂರು, ಉಡುಪಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನೇತ್ರಾಲಯವನ್ನು ನಡೆಸುವುದು ಮಾತ್ರವಲ್ಲದೆ ಒಂದು ಸೇವಾ ರೂಪದಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಅವರು ಈ ಹಿಂದೆ ನನ್ನ ಹತ್ರ ಹೇಳಿದರು, ಶಾಸಕರೇ ನೀವು ಸಂಸದರು ವಿದೇಶ್ ಚೌಟ್ರ ಅವರು ನೀವು ಯಾರೋ ಲೆಟರ್ ಕೊಟ್ಟರೆ ಅಂಥವರಿಗೆ ನಾವು ಉಚಿತವಾದ ಕನ್ನಡಕ ಇರ್ಬೋದು ಇನ್ನಿತರ ಸೇವೆಯನ್ನು ಕೊಡುವಂಥ ಬದ್ಧರಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಅವರಿಗೆ ಹೇಳಿದರು. ಹಾಗಾಗಿ ಒಂದು ಬಹಳ ದೊಡ್ಡ ಸೇವೆಯನ್ನು ನಾವು ಇನ್ನಷ್ಟು ಮಂಗಳೂರಿನ ಈ ಕರಾವಳಿಯ ಕರ್ನಾಟಕದಲ್ಲಿ ಕೊಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡ್ತಿದ್ರಿ. ನಿಮಗೆ ಇನ್ನಷ್ಟು ಭಗವಂತ ಶಕ್ತಿಯನ್ನು ಕೊಡಲಿ, ಸಾಮರ್ಥ್ಯವನ್ನು ಕೊಡಲಿ. ಎಲ್ಲ ಜನರಿಗೆ ಆ ಒಂದು ಮಿಷನ್ನ ಮುಖಾಂತರ ಸರ್ಜರಿಯನ್ನು ಮಾಡಿಕೊಂಡಂಥ ಅಥವಾ ಅದರ ಸದುಪಯೋಗ ಮಾಡಿಕೊಳ್ಳುವಂಥ ಎಲ್ಲರೂ ಅದರಿಂದ ಗುಣಮುಖವಾಗಿ ಮನಸ್ಸಿಗೆ ನೆಮ್ಮದಿ ಖುಷಿಯನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಆಗಲಿ ಅಂತ ಹೇಳೋದು ಹೇಳಿಕೊಳ್ತಾ ಇದ್ದಾರೆ. ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬೊಕ್ಕ ಐಲೆನ್ಸಾರ್ ವಿಷನ್ ಸ್ಥಾಪಕರು ನಿರ್ದೇಶಕರು ಸುಧೀರ್ ಕೌಲ್ರೆಗ್ ಈ ಪೊರ್ತು ಪ್ರಸಾದ್ ನೇತ್ರಾಲಯ ವತಿರ್ದು ಅಭಿನಂದನೆ ಸಂದಾಯರು. ನಿವೃತ್ತ ಸೇನಾನಿಯವರಿಗೆ ಗೌರವಾರ್ಪಣೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಪರವಾಗಿ ನಮ್ಮ ಗೌರವವನ್ನು ಸ್ವೀಕರಿಸಲು ಸತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಥ್ಯಾಂಕ್ ಯು. ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಡಾಕ್ಟರ್ UT ಇಫ್ತಿಕಾರ್ ಅಲಿ ಅವರು ಇವರೆಲ್ಲರೂ ಕೂಡಿ ಶ್ರೀಯುತ
ಶ್ರೀ ಸುಧೀರ್ ಕೌಲ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇಷ್ಟೊಂದು ದುಬಾರಿ ಆದಂಥ ಯಂತ್ರವನ್ನ ಪ್ರಸಾದ್ ನೇತ್ರಾಲಯದ ಜೊತೆಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಸಂದೀಪ್ ಗರೋಡಿ, ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ದ ಟ್ರಸ್ಟಿ ರಘುರಾಮ್ ರಾವ್, ಶ್ರೀಮತಿ ವೀಣಾ ರಘುರಾಮ್ ರಾವ್ ದಂಪತಿಲು, ಪ್ರಸಾದ್ ನೇತ್ರಾಲಯದ ಆಡಳಿತ ನಿರ್ದೇಶಕಿ ರಶ್ಮಿ ಕೃಷ್ಣ ಪ್ರಸಾದ್, ನಿರ್ದೇಶಕರು ಡಾಕ್ಟರ್ ಹರೀಶ್ ಶೆಟ್ಟಿ, ಡಾಕ್ಟರ್ ಜಾಕೋಬ್ ಚಾಕೋ ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ಕುಮಾರಿ ಪ್ರತೀಕ್ಷಾ ಪ್ರಾರ್ಥನೆ ಪಂಡೇರು. ಪ್ರಸಾದ್ ನೇತ್ರಾಲಯದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತೆರ ಪಂಡೇರು. ಪ್ರೊಫೆಸರ್ ಬಾಲಕೃಷ್ಣ ಮಡ್ಡೋಡಿ ಸಭೆ ಸುಧಾರಿಕೆ ಮಲ್ತೇರು. ನಿರ್ದೇಶಕರು ಡಾಕ್ಟರ್ ವಿಕ್ರಮ್ ಜೈನ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲದ ತಪಸ್ಯ ಫೌಂಡೇಶನ್ ಮುತಾಲಿಕೆಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಕುಡ್ಲ ಮಹಾನಗರ ಪಾಲಿಕೆ ಸೇರಿನಂಚ ಬೇತೆ ಬೇತೆ ಸಂಘಟನೆಗಳ ಸಹಕಾರಡು 2025 ಫೆಬ್ರವರಿ ನಡಪುನ ಕುಡ್ಲ ತ್ರಯಥಾನ್ ಮೂಜನೇ ಆವೃತ್ತಿ ಬೊಕ್ಕ ಬೀಚ್ ಉತ್ಸವಗ್ ಕುಡ್ಲ TMA ಪೈ ಸಭಾಂಗಣ ಐತರ ಬೈಯಗಿ ಚಾಲನೆ ಕೊರಿಗೆರು. ಕುಡ್ಲ ತಪಸ್ಯ ಫೌಂಡೇಶನ್ ಮುತಾಲಿಕೆಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ಬೇತೆ ಬೇತೆ ಸಂಘಟನೆದ ಸಹಕಾರ ಒಟ್ಟು ಸೇರಿಗೆಡು ಟ್ರಯಥ್ಲಾನ್ ಮೂಜನೇ ಆವೃತ್ತಿ ಬೊಕ್ಕ ಬೀಚ್ ಫೆಸ್ಟಿವಲ್ 2025 ಫೆಬ್ರವರಿ ಅಟನೆ ಮಾಡಿದರು. ಇನ್ನಿತ ಅಧಿಕೃತ ಉದಿಪನಲೇಸು ಕುಡ್ಲ TMA ಪೈ ಸಭಾಂಗಣಡು ಐತಾರ ಬಯಗ ನಡೆದರು. ಕುಡ್ಲ ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಕಾರ್ಯಕ್ರಮನ ಉದಿಪನ ಮಾಡಿದ ಕುಡ್ಲ ಟ್ರಯಥ್ಲಾನ್ ಬೀಚ್ ಫೆಸ್ಟಿವಲ್ ಪ್ರವಾಸೋದ್ಯಮಗ ಎಡ್ಡೆ ಉತ್ತೇಜನ ಕೊರ್ಕೊಂಡು ಅಂಚೆನೆ ಜೋಕ್ಲೆನ ಕ್ಯಾನ್ಸರ್ ಆರೈಕೆಡ್ಲ ಮಲ್ಲ ಸೇವೆನ ಮಲ್ತೊಂದು ಪಡೆದಿರಿಪಾಯರು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗತಕ್ಕಂತಹ ಈ ಒಂದು ಕ್ಯಾನ್ಸರ್ ಆಸ್ಪತ್ರೆ ಬಹುಶಃ ಈ ಒಂದು ಕ್ಯಾನ್ಸರ್ ಬಂದ್ರೆ ಮನುಷ್ಯನಲ್ಲಿ ಎಷ್ಟು ಹಣ ಇದ್ರೂ ಕೂಡ ಆ ಒಂದು ಕ್ಯಾನ್ಸರ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮಗೆ ಸಾಧ್ಯ ಇಲ್ಲ. ಹಣ ಇದ್ರೆ ಅದು ಏನೋ ಪ್ರಯೋಜನ ಇಲ್ಲ. ಆದ್ರೆ ಮನುಷ್ಯನಲ್ಲಿ ಆರೋಗ್ಯ ಇದ್ದಾಗ ಮಾತ್ರ ಅವ ಶ್ರೇಷ್ಠನಾಗಿರ್ತಾನೆ. ಹಾಗಾಗಿ ಕೊನೆಯ ತನಕ ಆ ಒಂದು ಕ್ಯಾನ್ಸರ್ ಬರತಕ್ಕಂತಹ ಈ ಒಂದು ಕಾಲಘಟ್ಟದಲ್ಲಿ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಾಗ ಆ ಒಂದು ಇಡೀ ಮನೆಯಲ್ಲಿ ಆ ಒಂದು ಏನು ವಾತಾವರಣನೇ ಬದಲಾಗ್ತದೆ. ಮನೆಯವರೆಲ್ಲರೂ ಕೂಡ ಕಣ್ಣೀರು ಹಾಕುವಂತಹ ಆ ಒಂದು ಸ್ಥಿತಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮನೆಯ ಒಂದು ಸಂಪೂರ್ಣವಾದಂತಹ ಆ ಒಂದು ಮಗುವಿನ ಜವಾಬ್ದಾರಿಯನ್ನು ತನ್ನ ಈ ಒಂದು ಏನು ತಪಸ್ಯ ಫೌಂಡೇಶನ್ ಅದನ್ನು ದತ್ತು ತೆಗೆದುಕೊಂಡು ಆ ಮಕ್ಕಳಿಗೆ ಒಂದು ಉಚಿತವಾಗಿರತಕ್ಕಂತಹ ಒಂದು ಚಿಕಿತ್ಸೆಯನ್ನು ಕೊಡತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ಕೆ ಇವತ್ತು ಕೈ ಹಾಕಿದೆ. ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ನೀವು ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿ ಅದು ಬೀಚ್ ಫೆಸ್ಟಿವಲ್ ಇರ್ಬೋದು, ಟ್ರಯಥ್ಲಾನ್ ಇರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಎಂಬಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕುಡ್ಲ ಟ್ರಯಥ್ಲಾನ್ 2025 ಟೀ ಶರ್ಟ್ ಮೆಡಲ್ ಬೊಕ್ಕ ಬಿಬ್ ಬಿಡುಗಡೆ ಮಾಡಿದ ತಪಸ್ಯ ಫೌಂಡೇಶನ್ ನಿಜವಾದ ಮಾನವೀಯ ಸೇವೆದ ತಪಸ್ಸನ್ನು ಮಲ್ತೊಂದು ಪಡೆದಿರಿಪಾಯರು. ಬಳಿ ಆ ಮೆಡಲ್ಸ್ ಏನಿದೆ ಅದನ್ನ ಬಿಡುಗಡೆಗೊಳಿ Yes, ladies and gentlemen, that's what we both. ಇವತ್ತು ಮಂಗಳೂರಿನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನನ್ನನ್ನು ಇಲ್ಲಿಯ ಜನಪ್ರತಿನಿಧಿಯಾಗಿ ಆರಿಸಿರುವ ಒಂದು ವಿಶೇಷ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು ಐ ಟ್ರೂಲಿ ವಾಂಟ್ ಇಟ್ ಟು ಬಿ ಮ್ಯಾಂಗ್ಳೂರ್ಸ್ ಫೆಸ್ಟಿವಲ್. ಇಟ್ ಶುಡ್ ಬಿ ಮ್ಯಾಂಗ್ಳೂರ್ಸ್ ಬೀಚ್ ಫೆಸ್ಟಿವಲ್ ಆ್ಯಂಡ್ ಮ್ಯಾಂಗ್ಳೂರ್ಸ್ ಮಂಗಳೂರಿನ ಜನರು ಇದನ್ನು ಓನ್ ಮಾಡಿಕೊಳ್ಬೇಕು. ಟು ದ್ಯಾಟ್ ಎಕ್ಸ್ಟೆಂಟ್ ನಾನು
ಮಂಗಳೂರಿನ ಪೂಜ್ಯ ಮಹಾಪೌರರಿಲ್ಲಿದ್ದಾರೆ, ಶಾಸಕರು ಬರ್ತಾರೆ, ನಾನು ಇದ್ರ ಜೊತೆಗೆ ಜೋಡಿಸ್ಕೊಳ್ತೇನೆ. ಮಂಗಳೂರಿನ ಎಲ್ಲ ಯುವ ಮನಸ್ಸುಗಳನ್ನು, ಮಂಗಳೂರಿನ ಯುವ ಜನರನ್ನು, ಮಂಗಳೂರಿನ ಬಗ್ಗೆ ಪ್ರೀತಿ ಇರುವವರನ್ನು, ಮಂಗಳೂರಿನ ಬಗ್ಗೆ ಕಳಕಳಿ ಇರುವವರನ್ನು, ಮಂಗಳೂರಿನಲ್ಲಿ ಒಳ್ಳೆಯ ಕೆಲಸಗಳು ಆಗಬೇಕನ್ನುವಂಥ ಅಪೇಕ್ಷೆ ಇರುವವರನ್ನು ಎಲ್ಲರನ್ನೂ ಸವಿತಾ ಶೆಟ್ಟರ್ ನಿಮ್ಮ ತಂಡದ ಜೊತೆ ನಾನು ಖಂಡಿತವಾಗಿ ಜೋಡಿಸ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಬಿಕಾಸ್ ಈ ನೆಲದ ಬಗ್ಗೆ ಒಂದು ವಿಶೇಷ ಪ್ರೀತಿ ನನಗಿದೆ. ಈ ನೆಲದಲ್ಲಿ ಒಳ್ಳೆಯ ಮನಸ್ಸಿನಿಂದ ಯಾವುದೇ ಕೆಲಸವನ್ನು ನೀವು ಕೈಗೆತ್ತಿಕೊಂಡ್ರೆ ಅದು ಯಶಸ್ವಿ ಆಗ್ತದೆ. ಯಾಕೆಂದರೆ ತುಳುನಾಡಿನ ದೇವರಿಗೆ ಆ ಶಕ್ತಿ ಇದೆ. ನಾನು ಒಂದು 7 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಒಂದು ಕಂಬಳ ಮಾಡಲಿಕ್ಕೆ ಹೊರಟೆ. ತುಂಬ ಜನ ಹಿಂದಿನಿಂದ ತಮಾಷೆ ಮಾಡಿದರು, ಗೇಲಿ ಮಾಡಿದರು, ಸಾಧ್ಯ ಇದೆ ಅಂತ ಹೇಳಿದರು. ಐ ಡಿಂಟ್ ಹ್ಯಾವ್ ಎನಿಥಿಂಗ್ ಬ್ಯಾಕಿಂಗ್ ಮೀ. ಈವನ್ ಇವತ್ತು ನಾನು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಪಾರ್ಟಿ ನನಗೆ ಒಂದು ಅವಕಾಶ ಕೊಟ್ಟು ನಾನು ಗೆಲ್ಲಬೇಕಾದ್ರೆ ಐ ಡೋಂಟ್ ಹ್ಯಾವ್ ಅ ಗಾಡ್ ಫಾದರ್, ಐ ಓನ್ಲಿ ಲುಕ್ಡ್ ಅಪ್ ಟು ಗಾಡ್. ಹಾಗಾಗಿ ನಿಮಗೆ ನಾನು ಐ ಓನ್ಲಿ ಗಿವ್ ಯು ಲಾಟ್ ಆಫ್ ಸ್ಟ್ರೆಂತ್ ಬಿಕಾಸ್ ಒಂದು ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಇದನ್ನು ಸೇರಿಕೊಂಡು ನಡೆಸ್ತಾ ಇರುವಂಥದ್ದು ತುಂಬ ಖುಷಿ ಕೊಡ್ತಾ ಇರುವಂಥ ಸಂಗತಿ. ಹಾಗಾಗಿ ವಿ ಆರ್ ಆಲ್ವೇಸ್ ದೇರ್ ವಿತ್ ಯು. ಆ್ಯಂಡ್ ಈ ದಿಸೆಯಲ್ಲಿ ಎಲ್ಲ ಪ್ರಯತ್ನಕ್ಕೂ ಈ ಕಾರ್ಯಕ್ರಮಕ್ಕೆ ಮತ್ತು ತಪಸ್ಯ ಫೌಂಡೇಶನ್ ಕೈಗೆತ್ತಿಕೊಂಡಿರುವಂತಹ ದೊಡ್ಡ ಟಾಸ್ಕ್ ಏನಿದೆ ಆ ಟಾಸ್ಕ್ಗೂ ನಮ್ಮ ಕೈಯಲ್ಲಾದ ಶಕ್ತಿಯನ್ನು, ನನ್ನ ಕೈಲಾದ ಇದನ್ನು ಮತ್ತು ಮಂಗಳೂರಿನ ಲೈಕ್ ಮೈಂಡೆಡ್ ಪೀಪಲ್, ರೈಟ್ ಥಿಂಕಿಂಗ್ ಸಿಟಿಸನ್ಸ್ ಮತ್ತು ಮಂಗಳೂರಿನ ಬಗ್ಗೆ ಪ್ರೀತಿ ಇರುವಂಥ ಎಲ್ಲ ಯುವಜನರನ್ನು ಜೋಡಿಸಬಲ್ಲೆ ಅನ್ನುವಂಥ ವಿಶ್ವಾಸವೂ ನನಗಿದೆ. ಹಾಗಾಗಿ ಆಸ್ಪತ್ರೆಲು ಮಲ್ಪೆರೆ ಸಾಧ್ಯ ಒಂದಿನ ಬೇಲೆನು ತಪಸ್ಯ ಫೌಂಡೇಶನ್ ಮಲ್ತೊಂದುಂಡು ಪಂಡದು ಏನುಪುಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಜಯ್ ಕುಮಾರ್ ಮೆಚ್ಚುಗೆದ ಪಾತ್ರ ಪಂಡಿರು. ಕುಡ್ಲ ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರೊಂದು ಟ್ರಯತ್ಲಾನ್ ಬೊಕ್ಕ ಬೀಚ್ ಫೆಸ್ಟಿವಲ್ಗೆ ತನ್ನರ್ದ ಆಪಿನಾತ್ ಸಹಕಾರ ಕೊರ್ಪೆ ಪಂಡ ತೆರಿಪಾಯಿರು. ಐ ವಿಲ್ ಫುಲ್ಫಿಲ್ ಇಟ್ ಆನೆಸ್ಟ್ಲಿ ಅದನ್ನು ಹೇಳ್ತಾ ಟ್ರಯತ್ಲೀಟ್ ಬ್ರಾಂಡ್ ಅಂಬಾಸಿಡರ್ ಡಾಕ್ಟರ್ ಉಷಾ ಹೆಗ್ಡೆ ಇಂಬೆರೆನು ಈ ಪೊರ್ತು ಮಾನಾದಿಗೆ ಮಲ್ತೇರು. एनआईटी के सूरतकल डीन स्टूडेंट वेलफेयर अधिकारी प्रोफेसर एसी हेग्डे, कर्नाटक राज्य कुस्ती फेडरेशन अध्यक्षರು बी गुणरंजन शेट्टी, ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಪ್ರಾದೇಶಿಕ ಮುಖ್ಯಸ್ಥರು ಶರಣ್ ರಜನಿ, ಭಾರತೀಯ ಟ್ರಯತ್ಲಾನ್ ಫೆಡರೇಷನ್ ಅಭಿವೃದ್ಧಿ ಅಧಿಕಾರಿ ಹರೀಶ್ ಪ್ರಸಾದ್, ಕೆಎಂಸಿ ವೈದ್ಯರು ಡಾಕ್ಟರ್ ಹರ್ಷ ಪ್ರಸಾದ್, ಕುಡ್ಲಾ ಟ್ರಯತ್ಲಾನ್ ಮುಖ್ಯಸ್ಥರು ಸಿಎ ಬಿಎನ್ ಶೆಟ್ಟಿ, ಪ್ರಮುಖರು ಸಂದೇಶ್ ಶೆಟ್ಟಿ, ನರಸಿಂಹ ಹೆಗ್ಡೆ, ತಪಸ್ಯ ಫೌಂಡೇಶನ್ ಟ್ರಸ್ಟಿರು ಅನಿಲ್ ಯುಪಿ, ಮೋಹನ್ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ಫೌಂಡೇಶನ್ ಆಡಳಿತ ಟ್ರಸ್ಟಿ ಸಬಿತಾ ರಮನಾಥ್ ಶೆಟ್ಟಿ ಎತ್ಕೊಂಡರು. ಪ್ರಶಾಂತ್ ಶೆಟ್ಟಿ ಸಭೆಸ್ದಾರಿಕೆ ಮಂತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ರಕ್ತೇಶ್ವರಿ ಬಳಗ ಸೋಮೇಶ್ವರ RBS ಬಳ್ಳಿ ಪರ್ಬೋತ್ಸವದ ಅಂಗವಾದ ವನ ಮಹೋತ್ಸವ ಬೊಕ್ಕ ಇಲ್ಲಿ ಇಲ್ಲಡೆ ಪೋದು ಮಲ್ಲಿಗೆ ದೈ ವಿತರಣೆ ಮಲ್ಪುರ ಕಾರ್ಯಕ್ರಮ ಐತರ ಕಾಂಡೆ ನಡಪಾಯಿರು. ಸೋಮೇಶ್ವರ ರಕ್ತೇಶ್ವರಿ ದೈವಸ್ಥಾನದ ಕಾರ್ಯಚಟುವಟಿಕೆಗೆ ಪೂರಕವಾದ ಸೇವೆ ಮಲ್ತೊಂದು ಧಾರ್ಮಿಕ ಸಾಮಾಜಿಕ ಸೇವೆಲೆನ್ ಮಲ್ತೊಂದು ಬೈದಿನ ರಕ್ತೇಶ್ವರಿ ಬಳಗ ಸೋಮೇಶ್ವರ RBS ಬೊಳ್ಳಿ ಪರ್ಬದ ಸಂಭ್ರಮನು ವರ್ಷ ಪೂರ್ತಿ ಆಚರಿಸಾವುದಿಲ್ಲೆರು. ಕರಿ ಐತಾರ ಕಾಂಡೆ ತಂಕ್ಲೆನ ಶ್ರೀ ರಕ್ತೇಶ್ವರಿ ದೈವಸ್ಥಾನ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಒಟಾರಡು ದೈಕ್ಲೆನ್ ನಡ್ಪುನ ಇಲ್ಲಿ ಇಲ್ಲಡೆ ಮಲ್ಲಿಗೆ ದೈಕ್ಲೆನ್ ನಡ್ಪುನ ವನ ಮಹೋತ್ಸವ ಕಾರ್ಯಕ್ರಮನ ಅಟಣೆ ಮಲ್ದಿದ್ದೇರು. ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಶ್ರೀ ಅನ್ನಪೂರ್ಣೇಶ್ವರಿ ಸಭಾಂಗಣಡು ಅಟಣೆ ಮಲ್ದಿನ ಕಾರ್ಯಕ್ರಮನ ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹರಿಶ್ಚಂದ್ರ ಅಡ್ಕ ತುಡರ್ ಬೆಳಗಾದ ಉದಿಪನ ಮಲ್ದದು ಪರಿಸರದ ಆಪಿನ ತೊಂದರೆನ್ ತಪ್ಪಾವುಡಾಂಡ ನಂಕ್ ದೈ ಮರತ ರಕ್ಷಣೆ ಬೋರ್ಡು ಪಂಡ ತೆರಿಪಾಯಿರು. ಅಂಚನೆ ಈ ಚಬುಕದ ಮರ ನಮ್ಮ ಪರಿಸರವನ್ನು ಎಂಚ ರಕ್ಷಣೆ ಮಾಡ್ಕೊಂಡು ಬಂದ ಆ ಚಬುಕದ ಮರದ ಶೇಪು ತಿರ್ತಿರ್ದು ಅಗೆಲ್ಲ ಮಿತ್ತಿಕೊಂಡ ಅದು ಶಾರ್ಪ್ ಆಗುತ್ತೆ ಮಟ್ಟ ಕಡಲಿನ ನಿನ್ನ ಒತ್ತಡ ಲಗ್ನ ನಿನ್ನ ಒತ್ತಡನೇ ಕಾರಣ ಒಬ್ಬೇ ಒಂದು ತುಫಾನ ಅವಳು ಚಂಡಮಾರುತ ಅವರು ಸೃಷ್ಟಿಯಾದರೆ ಕಡಲು ಲಗ್ನಂಚಿನ ನಿನ್ನ ಒತ್ತಡನೇ ಕಾರಣ. ಈ ನಿನ್ನ ಒತ್ತಡವನ್ನು ಎದುರಿಸಿನಂಚಿನ ಶಕ್ತಿ ನಮ್ಮ ಭೂ ಪ್ರದೇಶದ ಉಪ್ಪುನಿ ಇಂಚಿನ ಮರಗಳಿಗೆ ಮಾತ್ರ ಅವು ಕಂಪ್ಲೀಟ್ ನಾಶ ಆಗ್ತದೆ. ಯಾಕೆ ವಿಷಯ ಬರ್ತದೆ ನಿಕ್ಕಲು ಪೂರ ಈ ಏರಿಯಾ ಉಳ್ಳಾರೆ ನಿಂಕುಲ್ಲ ನಿಂಕಲು ಭಾಗ್ಯವಂತೆ ನಿಜವಾದ
ಪಂಡ ರೋಡೇನಾದ ನಮಗೆ ಎಡ್ಡೆ ಆಕ್ಸಿಜನ್ ತಿಕ್ಕಲು ಎಡ್ಡೆ ವಾತಾವರಣ ಉಂಟು ಹೆಚ್ಚಿನ ಒಂದು ಕಲುಷಿತ ಇದ್ದಿ ಇವರು ವಾತಾವರಣ ನಮ್ಮಲ್ಲ ಆಟ ನಮ್ಮ ಏತು ಸಂರಕ್ಷಿತ ನಮ್ಮ ಏತು ಲೇಟುಲ್ಲ ಅಪಾಯವಿಲ್ಲ ಅಂತ ನಮ್ಮ ವಿಷಯ ನಿಮಗೆ ಗೊತ್ತುಪಡು ಈ ಅಪಾಯ ಉಪನಂಚಿನ ವಿಷಯ ನಮ್ಮ ಎಲ್ಲ ಹೆಚ್ಚು ಎದುರಿಸಲಿ ಇನ್ನೂ ನಮ್ಮ ಮನಸ್ಸು ಇಡಬಹುದು ತುಲೆ ಒಂದು 30-35 ವರ್ಷ 40 ವರ್ಷದ ಗುಂಪು ಈ ಕಡಲದ ಬರೀಕೆ ಫಾರೆಸ್ಟ್ ಇಲಾಖೆದಾಗಲು ದೈರಿ ಮಾಡಿದ್ರೆ ಈಗ ನೀರು ಬಾಯಿರೋದು ಇದು ಸಂಬೋದಿದ್ದಾರೆ ಅವ ಸಂರಕ್ಷಣೆ ಮಾಡ್ತಿದ್ದಾರೆ ಇಂಚಿನ ಒಂದು ದಿನ ನಾನು ರೇಡಿಯೋ ಸಂದರ್ಶನ ಬರ್ತಾನೆ ಈ ವಿಷಯ ಫಾರೆಸ್ಟ್ ವಿಷಯ ಅವಾಗ ಯಾರು ಕೇಳಿದೆ ಈ ವರ್ಷೋದಿಂಚ ಈ ಕಡಲ ಬರೀತ ಒಂದು ದೈನ ಸಂರಕ್ಷಣೆ ಮಾಡ್ಕೊಂಡಿರೋದ ಒಂಜಿ ಇದು ಉದ್ದಿಜ್ಜತ್ತ ಪೂರ ಕಟ್ಟುಕೊಂಡು ನೀರು ಬೋತಲು ಆಗ ಎಂಕುಲ ಒರಿಪಾಯ ಮಾಡೋದು ಕೋಟಲ್ಲ ನಿಂಗಳಾಗಿ ತಾಲೂಕು ಬರ್ತಾರೆ ಅವಾಗ ಅದ್ರ ಒಂದು ಹಾರಿಕೆದ ಉತ್ತರ ಮಾಡ್ತಾರೆ ಎಂಕುಲು ಈ DF ಮೊತ್ತಬೇಕಾಗ್ತು ಎಂಕುಲು ಕುಂದಾಪುರದಾಗ್ತದೆ ಅವಾಗ ಗುಂಪಾಗಿ ಏನ ಇದ್ದೀರ ನಾನು ಒಂದು ವಿಷಯ ಬಂದ್ರೆ ಈ ಜಾಗೆಗೆ ನಮ್ಮ ಸ್ಥಳೀಯ ಆಡಳಿತವು ಎಡ್ಡೆ ಮೆಂಬರ್ನು ನಮ್ಮ ಕೊಟ್ಟು ಕಡಬಾರ್ದ ಇನ್ನೊಂದು ನಿಜವಾದ ಎಡ್ಡೆ ವಿಷಯ ಆ ಮಲ್ಪನ ಬೇರೆ ಪ್ರತಿ ಒಂದು ಕ್ಷಣಲ್ಲ ಅವು ಅಲರ್ಟ್ ಆದ ಮತ್ತೊಂದು ಎಡ್ಡೆ ವಿಷಯ ಈ ವಿಷಯ ಪಾತ್ರನಾಗ ನಂಗೂ ಮೂರು ಜನಲ ಬೋದು ಐದು ಸರಿಯಾದ ರೀತಿ ಸರಿಯಾದ ಸಾಧಿಗೆ ಕೊಡುಕು ನಂಚಿನ ಜನರು ಇದು ಅಗತ್ಯ ಇದು ಖಂಡಿತವಾದ ಸತ್ಯ. ಮಲ್ಲವಿನರಾದ ಪಾಲ್ಪಡೆಯಿನ ಶ್ರೀಮತಿ ಯೋಗಿನಿ ಕಿಶೋರ್ ಕುಮಾರ್ ರಕ್ತೇಶ್ವರಿ ಬಳಗದ ಸದಸ್ಯರ ಪಂಡ ದೈವಸ್ಥಾನಗ ಅಷ್ಟದಿಕ್ಪಾಲಕಿರಿ ಇತ್ತಿಲಕ ಅಕ್ಲೆಗ್ ಅಪ್ಪೆ ರಕ್ತೇಶ್ವರಿನ ಅನುಗ್ರಹ ಉಂಡು ಬೊಳ್ಳಿ ಪರ್ವದ ಪೊರ್ತುಡು ಇನಿ ವನ ಮಹೋತ್ಸವನ ಆಚರಿಸಾವುದುಲ್ಲರು ದೈ ಮರಕ್ಲು ಇತ್ತಂಡ ಪ್ರಕೃತಿ ಒರಿಯರೆ ಸಾಧ್ಯ ಪಂಡದು ಎಡವೈಗೆರು ಬೊಳ್ಳಿ ಪರ್ವನ ಆಚರಿಸಲು ಬರುವಾಗ ವನ ಎಡ್ಡೆಡ್ಡೆ ಕಾರ್ಯಕ್ರಮದಲ್ಲಿ ಮಂದೊಂದಲ್ಲ ಅಂಚನೆ ನನ್ನ ಇನ್ನಿತ ದಿನ ವನ ಮಹೋತ್ಸವ ಈ ವನ ಮಹೋತ್ಸವ ಹೆಚ್ಚು ಬರ್ತದೆ ನಮಗೆ 1947ನೇ ಇಸವಿಗೆ ಸ್ವಾತಂತ್ರ್ಯ ಸಿಕ್ಕದ ಈ ಸ್ವಾತಂತ್ರ್ಯ ಬ್ರಿಟಿಷರ ಆಡಳಿತ ಬ್ರಿಟಿಷರಿಗೆ ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮದ ದಾಲ ಆಚರಣೆ ವಿಚಾರ ಬಂದಿದೆ ಅಕ್ಕಿ ಹೋದಾಗ ಪರಿಸರ ಮಾಲಿನ್ಯ ಮಂದು ಪರಿಸರನ ಹದಗೆಡ ಆಮ್ಲಜನಕದ ಕೊರತೆ ಬಯಲು ಆ ಸಮಯದ ನಮಗೆ ಇದ್ದ ನಮ್ಮ ಮಕ್ಕಳ ದಿನಾಚರಣೆಯ ನಮ್ಮ ಮಂದೊಂದು ಅವಾಗ ರಾಧಾಕೃಷ್ಣ ಒಂದು ಪಾತ್ರ ಪಂಡಿದ್ರೆ ನಮ್ಮ ಮೂಲ ಶಾಲೆ ಮುಖಾಂತರ ಧೈರ್ಯ ನಾಡು ಆಮ್ಲಜನಕದ ಸೃಷ್ಟಿ ಜಾಸ್ತಿ ಮಾಡೋದು ಕಾಡುಕೊಂಡು ನಾಡು ಬತ್ತಡ ಈ ನಾಡು ಬಂದಾಗ ಮುಲ್ಪದಾದ ಸಿಮೆಂಟ್ ಕಾಂಕ್ರೀಟ್ ತೋಜೊಂದು ಹೇಳ ಪರಿಸರದ ಒಂದು ಮಾಲಿನ್ಯ ಜಾಗೃತಿ ನಮ್ಮ ರೋಗ ರುಜಿನ ಪಾಕ ನಮ್ಮನಿಂದ ಕಾಯಿಲೆ ಬರ್ಕೊಂಡು ಒಯ್ಟ ಬರ್ತದೆ ಕೂಲಂಕುಷವಾದ ದೂರ ಮೂಲಕ ಮೇನ್ ಆಮ್ಲಜನಕದ ಸಮಸ್ಯೆ ಆಮ್ಲಜನಕ ನಮ್ಗೆ ತಿಕ್ಕೊಂಡುಂಟು ನಮ್ಮ ಏರಿಯಾಡು ನಮ್ಗೆ ತಿಕ್ಕೊಂಡು ಆಡ ಪರಿಶುದ್ಧವಾಗಿ ಇಲ್ಲಿ ಪರಿಶುದ್ಧವಾದ ಹಾಕೊಂಡು ನಾಡ ನಮ್ಮ ಗಿಡದ ಧೈರ್ಯ ನಡುವೆ ಹಾಕೊಂಡು ಪರಿಶುದ್ಧವಾದ ಗಾಳಿ ಅಂತ ಅಗತ್ಯ ತೆಗೆದಿದೆ ನಮ್ಗೆ ಉಂಟು ಈ ಪರಿಸರ ನಮ್ಮ ಬಲಗ ಆಚರಿಸಲು ಬೈದನೆ ಈ ಕಾರ್ಯಕ್ರಮ ನಿಜವಾಗ್ಲೂ ಈ ಕಾರ್ಯಕ್ರಮ ಅತ್ಯುನ್ನತ ಕಾರ್ಯಕ್ರಮನೇ ಕನ್ನಡ ಆಗ್ತದೆ. ಪರಿಸರದ ಪ್ರಮುಖರು ಕಿಶೋರ್ ಕುಮಾರ್ ಶ್ರೀಮತಿ ವಿಮಲಾ ಜನಾರ್ದನ್ ಸೋಮೇಶ್ವರ ಬೊಕ್ಕ ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಅಧ್ಯಕ್ಷರು ರಾಮದಾಸ್ ಸೋಮೇಶ್ವರ ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ರಕ್ತೇಶ್ವರಿ ಬಳಗದ ಅಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡರು. ನಮ್ಮ ಗೊತ್ತಿದ್ದರೆ ರಕ್ತೇಶ್ವರ ಸೋಮೇಶ್ವರ ಹೋಗಿ ಏಳೆನಿಮ ಜನರು ಸ್ಟಾರ್ಟ್ ಆದ ಸಂಸ್ಥೆ ಹಿರಿಕಾಗಲು 25 ವರ್ಷಗಳ ಕಾಲ ಕೇವಲ ಅವರ ಸಂಘ ಸಂಸ್ಥೆ ವಾರ್ಷಿಕೋತ್ಸವ ಆರ್ಕೆಸ್ಟ್ರಾ ಬಂದದ್ದು ಕಾರ್ಯಕ್ರಮವನ್ನು ಜನಗಳಿಗೆ ತೋರಿಸುವ ಬದಲು ಸಾಮಾಜಿಕವಾದ ಪಂಚಾಯತ್ ಸೇವೆ ಮನ್ಪಡ ದೃಷ್ಟಿಗೆ ನಮ್ಮ ಮಾತ ಸೇರಿ ಒಟ್ಟಿಗೆ ಪಂಚಾಯತ್ ಕಾರ್ಯಕ್ರಮವನ್ನು ಜೀವನದ ಇನಿ ಯಜಮಾನ ಕಾರ್ಯಕ್ರಮ ಅವನು ನನಗೆ ಇನ್ನೂ ಇಚ್ಛೆಪ್ಪನು 25 ಕಾರ್ಯಕ್ರಮಗಳ ಮಿತ್ತುಗೆ ಮನ್ಪಡ ದೃಷ್ಟಿ ಜೀವನದ ಪರಿಸರದ ಪ್ರತಿ ಇಲ್ಲಡೆ ಮಲ್ಲಿಗೆ ದೈಕ್ಲಿನ ವಿತರಣೆ ಮಾಡ್ತಾರೆ. ಸಭೆಲೇಸರದ ಬೊಕ್ಕ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಗದಾ ತೀರ್ಥ ಕೆರೆತ ಎದುರು ಬಾಗಡ್ ರಕ್ತೇಶ್ವರಿ ದ್ವಾರದ ಎದುರು ಪರಿಸರ ಇಂಚ ಔಲೌಲು ದೈಕ್ಲೆನ್ ನರ್ದು
ಇಂದಿತ ಪೋಷಣೆ ಸಂರಕ್ಷಣೆಯನ್ನು ಬಳಗದ ಒರಿಯೋರಿ ಸದಸ್ಯರಿಗೆ ವಹಿಸಿತು ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿದ ಹೊಸ ಮಂಡಲ ಕಚೇರಿ ತೊಕ್ಕೋಟು ಶ್ರೀಮತಿ ಲಲಿತಾ ಸುಂದರ್ ಮಾಲಕತ್ವದ ಕಟ್ಟನಾಡು ಐತರ ಕಾಂಡೆ ಉದಿಪನಾಡು. ಕುಡ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಚೇರಿ ತೊಕ್ಕೋಡು ಹೃದಯ ಭಾಗಡುಪ್ಪುನ ಶ್ರೀಮತಿ ಲಲಿತಾ ಸುಂದರ್ ಮಾಲಕತ್ವದ ಕಟ್ಟನಾಡು ಐತಾರ ಕಾಂಡೆ ಉದಿಪನಾಡು. ಕುಡ್ಲ ಮಂಡಲ ಬಿಜೆಪಿ ಕಚೇರಿಗೆ ಸ್ಥಳಾವಕಾಶ ಒದಗಾದು ಕೊರ್ನ ಕಟ್ಟಣದ ಮಾಲಕಿರು ಶ್ರೀಮತಿ ಲಲಿತಾ ಸುಂದರ್ ತುಡರ್ ಬೆಳಗಾದು ಬಿಜೆಪಿ ಕಚೇರಿಯನ್ನು ಉದಿಪನ ಮಲ್ತೇರು. ಬಿಜೆಪಿ ಕಚೇರಿ ಇಂದೆರ್ದು ದುಂಬುಲ ಶ್ರೀಮತಿ ಲಲಿತಾ ಸುಂದರ್ ಮಾಲಕತ್ವದ ಕಟ್ಟಣಡೆ ಈತದು ಇತ್ತೆ ಪೆರಪ್ಪ ಬಿಜೆಪಿ ಕಚೇರಿಗೆ ಉಚಿತವಾದ ಸ್ಥಳಾವಕಾಶ ಒದಗಾದು ಕೊರ್ನ ಶ್ರೀಮತಿ ಲಲಿತಾ ಸುಂದರ್ರಿಗೆ ಕುಡ್ಲ ಮಂಡಲ ಬಿಜೆಪಿ ವತಿರ್ದು ಶಾಲ್ ಪಾರ್ದು ಅಭಿನಂದಿಸಾಯಿರು. ಬಿಜೆಪಿ ಕಚೇರಿ ಇಂದೆರ್ದು ದುಂಬುಲ ಲಲಿತಕ್ಕನ ಕಟ್ಟೋನಡೆ ಎಲ್ಯ ಜಾಗೆಡು ಕಾರ್ಯಾಚರಣೆ ಮಲ್ತೊಂದಿತ್ತಂಡು. ಮುಲ್ಪ ಕಚೇರಿ ಉಪ್ಪುನಗ ತಂಕ್ಲೆ ಎಂಎಲ್ಎಲ ಇತ್ತೇರು. ನನ್ನ ಬಿಜೆಪಿ ಕಚೇರಿ ಓಲೋಲು ತಿರ್ಗುನ ಪುರ್ಚಿ ತನ್ನ ಕಟ್ಟೋನಡೆ ಉಪ್ಪಡು ಪಂಡದು ಲಲಿತಕ್ಕ ಸ್ಥಳಾವಕಾಶ ಒದಗಾದೇರ್ ಪಂಡದು ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಲಲಿತಕ್ಕಗ ಅಭಿನಂದನದ ಪಾತ್ರ ಪಂಡಿರು. ಮಾತರ್ನೆಲ್ಲ ಪ್ರೀತಿದ ಇಲ್ಲಿ ನಿಜವಾದ ಮಸ್ತ್ ಖುಷಿ ಅವಡಾಯಿನ ಸಂಘಟನೆ ಜಯರಾಮನ್ನಾಗಿ ಯಾವಂటే ಜಯರಾಮನ್ನೇ ನಿತ್ಯ ನಿರಂತರ ಮೂಲಿಟ್ಟಿದೆ ಆರು ಉಪ್ಪುನಗ ಲಲಿತಕ್ಕನ ಒಂದು ಆಸೆದಾದ ಬಂಡ ಆರು ಈ ಕಚೇರಿ ಉಪ್ಪುನಗ ಜಯರಾಮನ್ನೇ ಎಮ್.ಎಲ್.ಎ ಆಗ್ತೇನೆ ಮನೋರಣಿಗೆ ಈಡೆ ಬರೋಡು ಮುಲ್ಪ ಕಿರೋರ ಏರ ಅನ್ನೋರಿಗೆ ಎಮ್.ಎಲ್.ಎ ಅವಡು ಬಂದ ಆಸೆಡಿ ಈ ಕಚೇರಿ ಜಯರಾಮನ್ನೇ ಹಿರಿಯರು ಅಂಚನೆ ನೇತ ಇಡೀ ಕಚೇರಿದ ಕೆಲಸ ಕಾರ್ಯಾಲಯನ ಪೂರ ಬಾರಿ ಕೊರ್ಲುಡು ನಡಪಾದು ಕೊರ್ದು ಬಾರಿ ಉದ್ಘಾಟನೆಗೆ ಮುಖ್ಯ ಕೆಲಸ ಕಾರ್ಯ ಮಲ್ತನಾರು ರವೀಂದ್ರ ಶೆಟ್ಟಿ ನಮ್ಮ ಈ ಕಚೇರಿ ಇರ್ತೇವೆ ನಮ್ಮವರ ಬೇತೆ ಅನಿವಾರ್ಯ ಕಾರಣಕ್ಕೋಸ್ಕರ ಬೇತೆ ದಿಕ್ಕಡು ಪೋಯ ಮಾತೆಲ್ಲ ಪನೊಂದಿದ್ದೇವೆ ನಿಖಿಲ್ ದಾದ ಅಲ್ಪ 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 ಆಫೀಸ್ ಮಲ್ಕೊಂಡು ಅಲ್ಪ ಸ್ಥಿರವಾದಿದ್ದಾರೆ ಮಸ್ತ್ ಜನ ಪನೊಂದಿದ್ದೇವೆ ಅವು ಐನ ತೂದು ಲಲಿತಕ್ಕಾಗಿ ದಾದ ಅಂಡ ಮುಂಚಿಂಪುಗ ಆರು ಲೆಕ್ಕದ ಬಂಡೇರಿ ಇಗ್ಲು ಅಲ್ಪ ಅಲ್ಪ ತಿಪ್ಪುನದ್ದು ಎನ್ನ ಅಂತ್ಯ ಎನ್ನ ಒಂದು ಜೀವನದ ಎನ್ನ ಯಾನ್ ಉಪ್ಪುನಗನೆ ಬಿಜೆಪಿ ಕಚೇರಿ ವಾಪಸ್ ಮತ್ತೆ ಬಿಜೆಪಿ ಕಚೇರಿ ವಾಪಸ್ ಎನ್ನ ಬಿಲ್ಡಿಂಗಿಗೆ ಬರೋಡು ಒಂದು ಆಸೆಡ್ ನಮ್ಮ ಮಾತೆಲ್ಲ ಪ್ರಸ್ತಾಪನೆ ಮಂತ್ರಿ ಪ್ರಕಾರ ಇನಿ ಬಿಜೆಪಿ ಕಚೇರಿನ ವಾಪಸ್ ಆಶೀರ್ವಾದ್ ಬಿಲ್ಡಿಂಗಿಗೆ ಲಲಿತ ಮಹಲ್ ಇನಿ ವಾಪಸ್ ಬಿಜೆಪಿ ಕನಪನ ಪ್ರಕಾರ ಇನಿ ಬಿಜೆಪಿ ಕಚೇರಿದ ಉದ್ಘಾಟನೆ ಆಗ್ತದೆ. ಖಂಡಿತ ಭಾರಿ ಸಂತೋಷದ ಸಂಗತಿ. ನಮ್ಮ ಮಾತೆಲ್ಲ ಕೊರ್ಲುಡು ಕಚೇರಿದ ಈ ಕೆಲಸ ಕಾರ್ಯನ ಮಲ್ಪುಗ ಕಾರ್ಯಕ್ರಮದ ಮಲ್ಲಬಿನರಾದ ಪಾಲ್ಪಡೆಯನ ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಾತಿರಂದು ಲಲಿತಕ್ಕನ ಕಟ್ಟೋನಡು ಬಿಜೆಪಿ ಕಚೇರಿ ಉಪ್ಪುನಿ ಒಂಜಿ ಅದೃಷ್ಟ ಪೋಲ್ಸು ಮೂಲ ಕಚೇರಿ ಉಪ್ಪುನಗ ಈ ಕ್ಷೇತ್ರಡು ಒಂಜಿ ಅವಧಿಗೆ ಎಮ್.ಎಲ್.ಎಲ ಇತ್ತೇರು. ಇತ್ತ ಪೆರಪ್ಪ ಈ ಕಟ್ಟೋನಡು ಕಚೇರಿ ಪಡೆ ನಿರ್ದಾತ್ರ ದುಂಬಗ್ಲ ಅಂಚಿನ ಅದೃಷ್ಟ ಒದಗದು ಬರಡು ಪಣದು ಹಾರೈಸೇರು. ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಜಯರಾಮ್ ಶೆಟ್ಟಿ ಹೇಳಿದ ಹಾಗೆ ಇದೊಂದು ಲಸಿ ಕಚೇರಿ ಹೋಲ್ಸದ ಕಚೇರಿ. ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತ್ತೆ ಗೆಲ್ಲಬೇಕಾದ್ರೆ ಲಲಿತಕ್ಕನ ಕಚೇರಿಗೆ ಬರಲೇಬೇಕಾದ ಒಂದು ಅವಶ್ಯಕತೆ ದೈವನಿಶ್ಚಿತ ಇರಬೇಕು. ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಕೊಕ್ಕೋಟ್ನ ಜಂಕ್ಷನ್ನಲ್ಲಿ ಈ ರೀತಿಯಾದಂಥ ಒಂದು ಕಚೇರಿಯನ್ನು ಕೊಡೋದು ಪಾರ್ಟಿಯ ಮೇಲೆ ಅವರಿಗಿರುವ ಅಭಿಮಾನ, ಪಾರ್ಟಿಯ ಮೇಲೆ ಅವರಿಗಿರುವ ಪ್ರೀತಿ,
ಪ್ರಾಯಶಃ ಈ ರೀತಿಯ ಕಾರ್ಯಕರ್ತರಿಂದ, ಈ ರೀತಿಯ ವ್ಯಕ್ತಿಗಳಿಂದಲೇ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದು ಈ ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಸಹಕಾರ ಪಾರ್ಟಿಯ ಮೇಲೆ ಸದಾ ಇರಬೇಕು, ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇರಬೇಕು. ಸಣ್ಣ ಕಚೇರಿ ಅಂತ ಇಲ್ಲಿಂದ ಪ್ರಾರಂಭ ಆಗಿದೆ, ಮಕ್ಕದ್ದು ಇದೆ, ಅವರು ಕೊಟ್ಬಿಡ್ತಾರೆ, ವಿಷಯ ಅಲ್ಲ. ಅನಿವಾರ್ಯ ಸಂದರ್ಭ ಬಂದರೆ ಆ ರೀತಿ ಕೊಡುವಂಥ ದೊಡ್ಡ ಮನಸ್ಸು ಅವರಿಗಿದೆ. ಹಾಗಾಗಿ ನಾವಿವತ್ತು ಇದೊಂದು ಪಾರ್ಟಿಯ ಕೇಂದ್ರವಾಗಿ, ಚಟುವಟಿಕೆಯ ಕೇಂದ್ರವಾಗಿದ್ದಾಗಬೇಕು. ಕೇವಲ ಕಚೇರಿ ಅಂತ ಕೇಳಿದರೆ ಯಾವತ್ತೋ ಒಂದು ದಿವಸ ಬಂದು ಸಭೆ ಮಾಡಿ ಹೋಗುವುದಕ್ಕೆ ಕಚೇರಿ ಅಂತ ಹೇಳೋದಿಲ್ಲ. ಯಾವುದೇ ಚಟುವಟಿಕೆಗೆ ಬಂದರೆ ಆಗಿನ ಕಾಲದಲ್ಲಿ ಪುತ್ತೂರಿನಲ್ಲಿ ಹೇಗಿತ್ತಂದ್ರೆ, ಪುತ್ತೂರು ಕಚೇರಿ, ಪುತ್ತೂರಿನ ಯಾವುದೇ ಗ್ರಾಮದಿಂದ ಪುತ್ತೂರಿಗೆ ಅಡಿಕೆ ಮಾರಲಿಕ್ಕೆ ಬಂದರೂ ಒಂದ್ಸಲ ಕಚೇರಿಗೆ ಹೋಗಿ ಬರುವಂಥ ಕ್ರಮ ಇತ್ತು. ಅದೇ ರೀತಿ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಯಾವುದೇ ಕೆಲಸಕ್ಕೆ ಬಂದರೂ ಒಂದ್ಸಲ ಕಚೇರಿಗೆ ಹೋಗಿ ಕಚೇರಿಯಲ್ಲಿ ನಿರಂತರವಾಗಿ ಬಂದು ಹೋಗುವ ಪ್ರಕ್ರಿಯೆ ಆದರೆ ಮಾತ್ರ ಕಚೇರಿಗೆ ಒಂದು ಜೀವ ಬರ್ತದೆ. ಬಿಜೆಪಿನ ನನಲಾತು ಬಲಿಷ್ಠವಾದ ಕಟ್ಟುನಂಚಿನ ಬೇಲೆ ಈ ಕಚೇರಿದ ಮೂಲಕ ಆವಡು ಪಂಡದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಪಾಯರು. ಪಾರ್ಟಿಯನ್ನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿ ಬೆಳೆಸತಕ್ಕಂತ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಏನು ಯೋಜನೆಗಳನ್ನ ನಮ್ಮೆಲ್ಲ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಯೋಜನೆಯನ್ನ ಅಧಿಕಾರದಲ್ಲಿರುವಾಗ ಯಾವುದೇ ಧರ್ಮಕ್ಕೆ ಮೀಸಲಿರದೆ ಇಡೀ ನಾಡಿನ ಜನರಿಗೆ ಕೊಟ್ಟಂತ ಯೋಜನೆ ನಮ್ಮದಾಗಿದೆ. ಮಾಜಿ ಶಾಸಕರು ಕೆ ಜಯರಾಮ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಯತೀಶ್, ಕಾರ್ಯದರ್ಶಿ ದಿನೇಶ್ ಅಮಟೂರು, ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಕುಡ್ಲ ಮಂಡಲ ಪ್ರಭಾರಿ ಹೇಮಂತ್ ಶೆಟ್ಟಿ, ಕಾರ್ಯದರ್ಶಿ ಜೀವನ್ ತೊಕ್ಕೋಟು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಹಿರಿಯ ಸದಸ್ಯರು ಸೀತಾರಾಮ್ ಬಂಗೇರ, ಚಂದ್ರಶೇಖರ್ ಉಚ್ಚಿಲ್, ಚಂದ್ರಹಾಸ್ ಅಡ್ಯಂತಾಯ, ಮಂಡಲ ಪದಾಧಿಕಾರಿಗಳು ಮನೋಜ್ ಆಚಾರ್ಯ, ಮನೋಜ್ ಕಟ್ಟೆಮಣೆ, ರಮೇಶ್ ಬೆದ್ರಳಿಕೆ, ಸುಮನಾ ಹರೀಶ್ ಶೆಟ್ಟಿ, ಸುರೇಶ್ ಅಂಬ್ಲೊಮಗರು, ಬೇತೆ ಬೇತೆ ಮೋರ್ಚಾಲದ ಪದಾಧಿಕಾರಿಗಳು ಮುರಳಿ ಕೊಣಾಜೆ, ಮಾಧವಿ ಉಳ್ಳಾಲ್, ಕರೀಂ ಉಚ್ಚಿಲ್, ವರುಣ್ ತಲಪಾಡಿ, ಗಣೇಶ್ ಕಾಪಿಕಾಡ್, ಲವೀಶ್ ಶೆಟ್ಟಿ, ಜಿಲ್ಲಾ ಮೋರ್ಚಾ ಪದಾಧಿಕಾರಿಗಳು ಸಂಪತ್ ಕುಕ್ಯಾನ್, ಪ್ರವೀಣ್, ಹರಿಯಪ್ಪ ಸಾಲ್ಯಾನ್, ರಾಜೇಶ್ ಬಿಲಾಲ್, ಹರೀಶ್ ಅಮ್ಲಮಗರು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸುರೇಂದ್ರ ಶೆಟ್ಟಿ, ದಿವ್ಯಾ ಶೆಟ್ಟಿ, ಸತೀಶ್ ಪೂಜಾರಿ, ಜಗನ್ನಾಥ್ ಸಾಲ್ಯಾನ್, ಬೇತೆ ಬೇತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಪಡಲಿದ್ದಾರೆ. ಬಿಜೆಪಿ ಕುಡ್ಲ ಮಂಡಲ ಪ್ರಧಾನ ಕಾರ್ಯದರ್ಶಿ ಸುಜಿತ್ ಮಾಡೂರು ಎತ್ಕೊಂಡಿರು, ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಕುಲಾಲ ಸಂಘದ 51ನೇ ವಾರ್ಷಿಕೋತ್ಸವ ಕೊಲ್ಯ ಕುಲಾಲ ಭವನಡು ಸಭೆಲೇಸು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಐತಾರ ನಡೆಯುತ್ತದೆ. ಸೋಮೇಶ್ವರ ಕೊಲ್ಯ ಕುಲಾಲ ಸಂಘದ 51ನೇ ವಾರ್ಷಿಕ ಮಹಾಸಭೆನು ಕುಲಾಲ ಸಂಘದ ಐತಾರ ಇಡಿದಿ ನಡಪಾಯರು. ಮುಂಬೈ ಕುಲಾಲ ಸಂಘದ ಅಧ್ಯಕ್ಷರು ರಘು ಎ ಮೂಲ್ಯ ತುಳರ್ ಬೆಳಗಾದ ಉದಿಪನ ಮಲ್ತೇರು. మన ఏప నెగతు తోచునుందు కేండ మూడాయిడు మూడి నంచిన నేసర దేవిరు పడ్డాయిడు కంతలద నమకు ಒಂತೆ ನೆರವೇರಿಸುವ ಪುಣ್ಯ ಏನಪ್ಪ ಬೊಲ್ಪು ಕೊಲ್ಪನಿ ಪಂಡ. ಕೊಲ್ಯ ಕುಲಾಲ ಸಂಘಗ್ಲ ಮುಂಬೈ ಕುಲಾಲ ಸಂಘಗ್ಲ ಎಡ್ಡ ರೀತಿಯ ಸಂಬಂಧ ಉಂಡು. ನಮ್ಮ ಜೋಕ್ಲಿನ ಸಂಘಗ್ ಹೆಚ್ಚೆಚ್ಚ ಲೆತೊಂದು ಬತ್ತದ ಸಂಘದ ಚಟುವಟಿಕೆಲೆಡು ಅಕ್ಲು ಪಾಲ್ಪಡೆಯೋಡು. ನಮ್ಮ ಸಂಸ್ಕಾರ ಸಂಸ್ಕೃತಿನ ಒರಿಪಾಯರ ಮಾತೆರ್ಲ ಸಹಕಾರ ಮಲ್ಪೋಡು ಪಂಡ ತೆರಿಪಾಯರು. ಆಂಡ ಯಾನು ಕೊಡೋರ ಅಧ್ಯಕ್ಷರು ಬೊಕ್ಕ ಸಂಜೀವಣ್ಣಗ್ ಕುಲಾಲ ಸಂಘ ಮುಂಬೈದ ಪರವಾದ ಮಲ್ಲ ಹೃದಯ ದುಬ್ಬಿನ ಧನ್ಯವಾದ ಪನೊಂದಲ್ಲ ದೇಗ ಪಂಡ ಮಂಗಳದೇವಿ ಆಪಿನಂಚಿನ ಒಂಜಿ 15 ಕೊರಡು ಖರ್ಚಿದ ಬಾರಿ ಮಲ್ಲ 1,000 ಜನ ಕೊಲ್ಲು ನಂಚಿನ ಒಂಜಿ ಕುಲಾಲ ಭವನ ಮಲ್ತೊಂದಲ್ಲ ಇತ್ತ ಒಂಜಿ ವರ್ಷದಲ್ಲ ಅಯ್ಯವು ಲೋಕಾರ್ಪಣೆ ಆರಂಡು ಐಟು ಒಂಜಿ ಕೊರಡು ಎಂಕಲೆಗ್ ಗೌರ್ಮೆಂಟ್ ಕಾಸ ಅನುದಾನ ತೆಗೆದುಂಡು ಐತ ಬೇರಿಯ ಎಂಕಲು ಬೊಂಬೈಡ್ ತಳ್ಳ ಎಂಕಲಿಗೆ ಮಲ್ಲ ರೀತಿಡ್ ಸಹಾಯ ಮಲ್ದಿನ ಇರುವರೆಗೆ ಅಂಚೆನೆ ಎನ್ನಿಗಲ ಪೂರ ಜನಕ್ಲ ಯಾನು ಧನ್ಯವಾದ ಪನ್ನೊಂದಿಲ್ಲ. ನನ್ನದು ಇಂಚೆನೆ ಎಂಕಲೆ ಮಲ್ತೇನೆ ಈ ಮಾನಾದಿಗೆ ಯಾನು ನಿಗಲೆ ಕೃತಜ್ಞತೆ ಕೊರೊಂದು ಕುಲಾಲ ಭವನ ಕುಡ್ಲಾಡ ಒಂದುಂಡು ಐತ ಐಕ್ಲ ನಿಗುಲು ಪೂರ ಪೋದು ತೂದು ನಿಗಲ್ನ ತನುಮನ ಸಹಾಯ ಮಲ್ಪುಲಿ ನನ್ನ ಇಂಚೆನೆ ಈ ಕಾರ್ಯಕ್ರಮಕ್ಕೆ ಬತ್ತದು ಎಡ್ಡ ರೀತಿಡ್ ಈ ಸಂಘನು ತುಂಬುಕೊನರೆ ಜೋಕುಲೇನು ಮೋಸ್ಟ್ಲಿ ಜೋಕುಲೇನು ಆಯ್ನಾತ್ ಜೋಕುಲೇನು ಲೆತ್ತೊಂದು ಬತ್ತದು ನಮ್ಮ ಒಂಜಿ ಸಂಸ್ಕೃತಿ ಸನಾತನ ಧರ್ಮ ಒರಿಲಕ್ಕ ನಮ್ಮ ಅಗಲಿಗೆ ಬೆರೆಸಾಯ ಉಂತುಗ ಪಂದು ಪನೊಂದು. ಕುಲಾಲ ಸಮಾಜ ವಿಶಾಲ ಹೃದಯವಂತರಿನ ಸಮಾಜ, ದೇವರಿಗೂ ಬಾರಿ ಕೈತಲ್ದ ಸಮಾಜ, ಕ್ರೀಡೆ ಶಿಕ್ಷಣ ವೈದ್ಯಕೀಯ ರಾಜಕೀಯವಾದ್ಲ ದುಂಬುಲ್ಲೇರು ಎಡ್ಡೆ ಬಲಿಷ್ಠ ಸಮಾಜ ಆಯ್ನಿರ್ದಾತ್ರ ಕೊಲ್ಯಡು ಈ ತೊಂಚಿ ಪೊರ್ಲುದ ಸಭಾಭವನ ತರೆದಿರ್ತದು ಉಂತುದನು ಪಂಡದು ಮಲ್ಲಬೆನ್ನಿರಾದ ಪಾಲ್ಪಡೆಯಿನ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಕಾರ್ಯಕ್ರಮಕ್ಕೆ ಎಡಬಯಕೆರು.
ಕುಲಾಲ ಸಮಾಜ ಪನ್ನಂದ ಹೌದಲ್ಲ ಎಲ್ಲಿಯ ಸಮಾಜ ಹತ್ತು ವಿಶಾಲವಾಯಿನ ಹೃದಯ ಎತ್ತಿನಂಚಿನ ಮಾತೆರಲ್ಲ ನಮ್ಮಕ್ಕಳು ಪನ್ಪುಣ ತೂಪುನ ದೇವರಿಗೆ ಅತ್ಯಂತ ಮುಟ್ಟದ ಸಮಾಜ ಐತ ಒಟ್ಟಿಗೆ ಧಾರ್ಮಿಕ ಆದಿಪ್ಪು ಸಾಮಾಜಿಕ ಆದಿಪ್ಪು ಕ್ರೀಡೆ ಆದಿಪ್ಪು ಶಿಕ್ಷಣ ಆದಿಪ್ಪು ಪ್ರತಿ ಒಂಜಿ ನೆಟ್ಲ ಕುಲಾಲ ಸಮಾಜದ ನೆಟ್ಟ ಲೆಕ್ಕ ತೋಜುಂಡು ಏತ ಜನ ಪನ್ಪೇರೆ ಕುಲಾಲ ಸಮಾಜ ಬಾರಿ ಎಲ್ಲಿಯ ಸಮಾಜ ಜನಸಂಖ್ಯೆ ಕಮ್ಮಿ ಪುನಿ ಇಜ್ಜಿ ಕುಲಾಲ ಸಮಾಜ ಭಾರಿ ಮಲ್ಲ ಸಮಾಜ ಒಂಜಿ ವೇಳೆ ಕುಲಾಲ ಸಮಾಜ ಭಾರಿ ಮಲ್ಲ ಸಮಾಜ ಹತ್ತಂದ ಉಲ್ಲಾಳದಂಚಿನ ಈ ಏರಿಯಾಡೋಲ ಈತು ಮಲ್ಲ ಸುಂದರವಾಯಿನ ಭವ್ಯವಾಯಿನ ಈ ಕುಲಾಲ ಸಮಾಜ ಲೆಕ್ಕದುಂತ್ಯಾರೆ ಸಾಧ್ಯ ಅಜ್ಜಿ ಕುಲಶೇಖರಡೆ ವೀರನಾರಾಯಣ ದೇವರನ ಭವ್ಯವಾಯಿನ ಸುಂದರವಾಯಿನ ಇತಿಹಾಸ ಪುರಾಣ ದೇವಸ್ಥಾನ ಇಡೀ ಜಿಲ್ಲೆ ರಾಜ್ಯಕ್ಕೂ ಮಾದರಿಯಾದ ಬ್ರಹ್ಮಕಲ ಸಾಯರ ಸಾಧ್ಯಜ್ಜಿ. ಬೆಂಗಳೂರು ಕುಲಾಲ ಸಂಘದ ಅಧ್ಯಕ್ಷರು ವಿಠಲ್ ಕನಿರ್ತೋಟ ಲೆಸ್ಸಗುರ್ ಕಾರ್ಯನಿರ್ವಹಿಸಿದ ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಬುಕ್ಕದ ತೊಂದೆ ಎಂಕಲ ಜೋಕಲಿಗೆ ಸ್ಕಾಲರ್ಶಿಪ್ ಕೊರ್ನಾಗ ಪನೇರ ಉಂಡು ನಿಖಲಿನ ಸ್ಕಾಲರ್ಶಿಪ್ ತೊಂದರೆ ಅತನ ನಿಖಲ ಒಂಜಿ ಪ್ರತಿಭಾ ಪುರಸ್ಕಾರ ಮಂತದ ಎಂಕಲು ವೇದಿಕೆಡು ನಿಖಲು ಮಲ್ಲ ಇವಕ್ಕ ನಿಖಲಿಗೆ ಉದ್ಯೋಗ ತಿಕ್ಕಿ ಇವಕ್ಕ ನಿಖಲ್ನಾಗ ಹಿಡಿದು ಒಂಜಿ 10 ಜನಕ್ಕೂ ಸ್ಕಾಲರ್ಶಿಪ್ ಕೊರ್ಪಲೆಕ್ಕ ನಿಖಲು ಬೇನೋಡು ಬೆಂಗಳೂರು ಸಂಘ ಅಂದತ್ತು ಇದು ಯಾನ ಮೂಲ ಒಂದು ಬುಕ್ ಉದ್ಯ ತೊಂಡಲ್ಲ ನಮ್ಮ ಬೆಂಗಳೂರು ಓಲೋಲು ಕಾರ್ಯವ್ಯಾಪ್ತಿ ಮನ್ಪೇರು ಅಲ್ಪ ಒಂಜಿ 10 ಜನಕ್ಕೂ ವರ್ಷ ಒಂಜಿ 2 ಜನಕ್ಕೂ ಕೊರ್ದಂಡ ಅಂಚಿನ ಒಂಜಿ ಸೇವಾ ಕಾರ್ಯ ಮನೋಭಾವ ಬತ್ತಂದ ನಮ್ಮ ಸಂಘಗಳ ಬಾಡನ ಆಪುಜಿ ನನಲಾತ ವಿದ್ಯೆಗೆ ಪ್ರೋತ್ಸಾಹ ಕೊರೋಲಿ ನನಲಾತಲ ಮಲ್ಲ ಮಲ್ಲ IAS KS ಕಲ್ಪನಂಚಿನ ನಮ್ಮಂಜು ಆ ವಿದ್ಯಾನಿಧಿಗೆ ಒಂಜಿ ಪಂಡ ಮಂತಂಡ ಎಡ್ಡೆ ರೀತಿಡು ನನಗೆ ಮನ್ಪಲ್ಲಿ ಉದ್ದೇಶಡು ಯಾನ್ ಇನಿಕಲ ಮಲ್ಪ ಜೋಕ್ಲೆ ಗೊತ್ತಾಯಿನಲ್ಲ ಅಪ್ಪೆಲ್ಲೂರ್ಲೇರು ನಿಖಲ ಜೋಕ್ಲೆಗೆ ಪ್ರೈಸ್ ಬರ್ಕೊಂಡು ನಿಖಲ ಜೋಕ್ಲೆಗೆ ಬುಕ್ಸ್ ಕೊರ್ಪೇರು ನಿಖಲ ಜೋಕ್ಲೆಗೆ ವಿದ್ಯಾರ್ಥಿ ವೇತನ ಕೊರ್ಪೇರು ಮಂಡಲ ಜೋಕ್ಲೆಗೆ ಮಲ್ಲ ನನಗ ಮರತ್ತೆ ಪೋಂಡಲ್ಲ ಐನು ಮನವರಿಕೆ ಮನ್ಪನ ಕೆಲಸ ನಿಖಲಿಲ್ಲದಕ್ಲೆಡ್ದ ಅವಡು. ಕುಡ್ಲ ಮಂಗಳಾದೇವಿ ಕುಲಾಲ ಭವನದ ಕಟ್ಟಡ ಸಮಿತಿ ಅಧ್ಯಕ್ಷರು ಗಿರೀಶ್ ಸಾಲ್ಯಾನ್ ಮುಂಬೈ, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಜಯೇಶ್ ಗೋವಿಂದ, ಮುಡಿಪು ಕುಲಾಲ ಸಂಘದ ಅಧ್ಯಕ್ಷರು ಪುಂಡರಿಕಾಕ್ಷ ಮೂಲ್ಯ ಆನೆಗುಂಡಿ ಕೈರಂಗಳ, ಏನಪುಯ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಬೊಕ್ಕ ಮ್ಯಾನೇಜ್ಮೆಂಟ್ದ ಉಪ ಪ್ರಾಂಶುಪಾಲರು ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್, ಎಂಆರ್ಪಿಎಲ್ದ ನಿವೃತ್ತ ಹಿರಿಯ ಪ್ರಬಂಧಕರು ಗಣೇಶ್ ಎಂ, ಎಕ್ಕೂರು ಅಂಗನವಾಡಿ ನಿವೃತ್ತ ಅಧ್ಯಾಪಕಿ ಶ್ರೀಮತಿ ವಸಂತಿ ಕೆ, ಕುಂಬರ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಶಿವಪ್ರಸಾದ್ ಕುಲಾಲ್, ಉದ್ಯಮಿ ಬಾಲಕೃಷ್ಣ ದೀಕ್ಷಾ ಕುಂಜತೂರು, ಕುಡ್ಲ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಅಧಿಕಾರಿ ಉದಯ್ ಶಂಕರ್ ಕೆಎಸ್, ಕೊಲ್ಯ ಕುಲಾಲ ಸಂಘದ ಕಟ್ಟಡ ಸಮಿತಿ ಮಾಜಿ ಅಧ್ಯಕ್ಷರು ಅನಿಲ್ ದಾಸ್, ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಲೋಚನಾ ಟೀಚರ್, ಸೇವಾ ದಳಪತಿ ಪ್ರವೀಣ್ ಕೊಲ್ಯ ಇಂಚಿತಿ ಪ್ರಮುಖರು ಲೇಸ್ಗದಿಗಿಡಿದ್ದೇರು. ಕೊಲ್ಯ ಕುಲಾಲ ಸಮಾಜದ ಬಂಧುಲೆಗ ನಡಪಾಯಿನ ಕ್ರೀಡಾಕೂಟಡು ಗೆಂದಿ ನಕ್ಲೆಗ್ ಇನಾಮ್ಲೆನು ವಿತರಣೆ ಮಾಡ್ತೇರು. ಟೀಮ್ ಫಸ್ಟ್ ಬೈತಂಡು ಬಾರಿ ಜಿದ್ದಾಜಿದ್ದಿ ಸ್ಪರ್ಧೆಡು ಮಮತಾ ಟೀಮು ಕುಮಾರಿ ಸಂಜನಾ ಪ್ರಾರ್ಥನೆ ಪಂಡೇರು. ಉಪಾಧ್ಯಕ್ಷರು ಹರಿನಾಕ್ಷಿ ಟೀಚರ್ ಸಭೆ ನೆತ್ಕೊಂಡೇರು. ಅಧ್ಯಕ್ಷರು ಭಾಸ್ಕರ್ ಕುತ್ತಾರ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಕೋಶಾಧಿಕಾರಿ ಪ್ರಕಾಶ್ ಪಿಲಿಕೂರು ಬೊಕ್ಕ ಸರಿತಾ ಇನಾಮ್ಲದ ವರದಿನ ಓದಿರು. ಜಯಂತ್ ಸಂಕೊಡಿಗೆ ಬೊಕ್ಕ ಪ್ರಜ್ಞಾ ಕುಲಾಲ್ ಸಭೆ ಸುಧಾರಿಕೆ ಮಂತೇರು. ಪ್ರಧಾನ ಕಾರ್ಯದರ್ಶಿ ರಂಜಿತ್ ಉಚ್ಚಿಲ್ ಸೊಲ್ಮೆ ಸಂದಾಯರು. ಸುದ್ದಿವಂಚಲಿಗೆ ಸ್ವಾಗತ. ಕುಡ್ಲ ಪಡೀಲ್ಡು ಸ್ವಂತ ಕಟ್ಟಡ ಕೇಂದ್ರ ಕಚೇರಿಯನ್ನು ಪಡೆದು ದಶಮ ಸಂಭ್ರಮನ ಆಚರಿಸಾದ ದುಂಬರಿಯೊಂದು ಪುಣ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ 33ನೇ ಹೊಸ ಶಾಖೆ ಸುರತ್ಕಲ್ ಕೃಷ್ಣಾಪುರದ HNGC ಐಕಾನ್ ಪ್ಲಾನೆಟ್ ಸೋಮವಾರ ಕಾಂಡೆ ಉದಿಪನಾಂಡು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ತನ್ನ ದಶಮ ಸಂಭ್ರಮದ ಸಾಧನೆಡು ಪಡೀಲ್ ಬೈರಾಡಿಕೆರೆಟ್ ಆತ್ಮಸೌಧ ಸ್ವಂತ ಕಟ್ಟಣ ಕೇಂದ್ರ ಕಚೇರಿಯನ್ನು ಪಡೆದು ನಿರಂತರ ಅಭಿವೃದ್ಧಿ ಸಾಧಿಡು ದುಂಬರಿಯೊಂದುಂಡು. ಸುರತ್ಕಲ್ ಕೃಷ್ಣಾಪುರ HNGC ಐಕಾನ್ ಪ್ಲಾನೆಟ್ ಸ್ವಂತ ಮಾಲಕತ್ವದ ಆತ್ಮಶಕ್ತಿದ
33 ಶಾಖೆ ಸೋಮವಾರ ಕಾಂಡೆ ಉದಿಪನಾಡು. ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ರಿಬ್ಬನ್ ಬುಡ್ಪಾದ್ ಸ್ವಂತ ಮಾಲಕತ್ವದ 33 ಶಾಖೆಯನ್ನು ಉದಿಪನ ಮಾಡ್ತಾರೆ. ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತುಡರ್ ಬೆಳಗಾದ ಆತ್ಮಶಕ್ತಿ ಕಚೇರಿಗೆ ಚಾಲನೆ ಕೊರಿಯರು. ಮಾಜಿ ಶಾಸಕರು ಮೊಹಿಯುದ್ದೀನ್ ಬಾವಾ ಗಣಕಯಂತ್ರ ವಿಭಾಗನ ಉದಿಪನ ಮಲ್ತೇರು. ಈ ಪೊರ್ತು ಆಟನೆ ಮಲ್ತಿನ ಸಭೆಲೇಸನು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತುಡರ್ ಬೆಳಗಾದ ಉದಿಪನ ಮಲ್ತದು ತಾನು ಬುಲೆಪುನತ ಒಟ್ಟಿಗೆ ಬೇತಕ್ಲೆಲ್ನ ಬುಲೆಪಾವ್ನ ಚಿಂತನೆ ದೀವೊಂದು ಆತ್ಮಶಕ್ತಿ ಎಡ್ಡೆ ಬೇಲೆ ಮಲ್ತೊಂದುಂಡು. ನನಲಾತು ಶಾಖೆಲೆನ್ ಪಡೆದು ಸಾರ್ವಜನಿಕರಿಗೆ ಎಡ್ಡೆ ಸೇವೆಯನ್ನು ಕೊರಡು ಪಂಡದು ಎಡಬೋಯ್ಗೆರು. ಆಡಳಿತ ಮಂಡಳಿ ಅಧ್ಯಕ್ಷರು ಯಾವ ರೀತಿಯಲ್ಲಿ ಸಂಸ್ಥೆ ಅಭಿವೃದ್ಧಿಗೆ ಮುಖ್ಯವೋ ಅದೇ ರೀತಿಯಾಗಿ ನೌಕರರು ಹೊಂದದವರು ಕೂಡ ಸಿಬ್ಬಂದಿ ವರ್ಗದವರು ಕೂಡ ಆ ಸಂಸ್ಥೆಗೆ ಅತಿ ಮುಖ್ಯ. ಹಾಗಾಗಿ ಇಲ್ಲಿ ಹೊಂದಾಣಿಕೆ ಇರುವುದರಿಂದ ಅತ್ಯಲ್ಪ ಅವಧಿಯಲ್ಲಿ 12 ವರ್ಷಗಳ ಒಂದು ಅವಧಿಯಲ್ಲಿ 33ನೇ ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ಕೀರ್ತಿ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಇದೆ. ಇದು ಬೆಳೆಯುವಂಥ ಒಂದು ಸಂಸ್ಥೆ 10ನೇ ವರ್ಷದಲ್ಲಿ ಸ್ವಂತ ಕಟ್ಟಡವನ್ನು ಕಟ್ಟಿ ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ಈ ಸಂಸ್ಥೆ ಬೆಳೀತಾ ಇದೆ. ತಾನು ಬೆಳೆಯುವುದು ಮಾತ್ರ ಅಲ್ಲ, ಇತರರನ್ನು ಬೆಳೆಸುವಂಥ ಕೆಲಸವನ್ನು ಆತ್ಮಶಕ್ತಿಯವರು ಮಾಡ್ತಾ ಇದ್ದಾರೆ. ಇವತ್ತು ತನ್ನ 12ನೇ ವರ್ಷದಲ್ಲಿ 33ನೇ ಶಾಖೆಯನ್ನು ಸ್ವಂತ ಕಟ್ಟಡದಲ್ಲಿ ಹವಾನಿಯಂತ್ರಿತವಾಗಿ ಮಾಡಿರೋದು ಜನರಿಗೆ ಯಾವ ರೀತಿಯಲ್ಲಿ ನಾವು ಶೇಕ್ ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಸಹಕಾರಿ ಕ್ಷೇತ್ರ ಇವತ್ತು ಬೆಳೀತಾ ಇದೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ಗಳ ತವರೂರು ಅಂತ ಒಂದು ಕಾಲದಲ್ಲಿ ಹೆಸರು ಇತ್ತು. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ನು ಈ ಪೊರ್ತು ಮಾನಾದಿಗೆ ಮಲ್ತಿರು. ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಯನ್ನು ಅಭಿನಂದಿಸಾಯಿರು. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ನಡುವೆ ಸಹ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ನೀಡಬೇಕು ಎನ್ನುವಂತಹ ಆಶಯದೊಂದಿಗೆ ಅಂಚನೆ ಕೃಷ್ಣಾಪುರ ಶಾಖೆನ ಸುರುಮಲ್ಪರೆ ಸಹಕಾರ ಕೊರ್ನ ಆತ್ಮಶಕ್ತಿ ನಿರ್ದೇಶಕಿಯರು ರಮನಾಥ್ ಸನಿಲ್ರೇನು ಅಭಿನಂದನೆ ಮಾಡ್ತೇರು. ಆತ್ಮಶಕ್ತಿಡು ಪೊಂಚೋಕ್ಲೆಗೆ ಎಡ್ಡೆ ಅವಕಾಶ ಕೊಡ್ತೇರು. ಪ್ರಧಾನಮಂತ್ರಿಯರನ ನಾರಿ ಶಕ್ತಿ ಯೋಜನೆಯನ್ನು ಮೂಲು ಜಾರಿಗೆ ಕನಬೈದೇರು. ನಾರಿ ಶಕ್ತಿ ದೇಶದ ಶಕ್ತಿ ಪಂಡದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಶುಭ ಹಾರೈಸಿರು. ಖುಷಿ ಕೊಡುವಂಥ ಸಂಗತಿ, ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತು ನಾರಿ ಶಕ್ತಿಯ ಮೇಲೆ ದೊಡ್ಡ ನಂಬಿಕೆಯನ್ನು ಇಟ್ಕೊಂಡವರು. ನಾರಿ ಶಕ್ತಿ ನಿಜವಾಗಿ ತೊಡಗಿಸಿಕೊಂಡ್ರೆ ಮತ್ತು ನಾರಿ ಶಕ್ತಿ ಸಂಕಲ್ಪ ಮಾಡಿದರೆ ಯಾವುದು ಯಶಸ್ವಿ ಆಗ್ತದೆ ಅನ್ನುವಂಥ ಒಂದು ದೊಡ್ಡ ನಂಬಿಕೆಯನ್ನು ಇಟ್ಕೊಂಡಿರುವಂಥ ಪ್ರಧಾನಮಂತ್ರಿ. ಮತ್ತು ನನಗೆ ಪ್ರಾಯಶಃ ಈ ಚುನಾವಣೆಯಲ್ಲಿ ದೊಡ್ಡ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟವರು ಯಾರಾದರೂ ಇದ್ದರೆ ಅದು ನಾರಿ ಶಕ್ತಿ. ಆ ಕಾರಣಕ್ಕೆ ಪ್ರಾಯಶಃ ನಾರಿ ಶಕ್ತಿಯ ಕಾರಣಕ್ಕೆ ನೀವು ಈ ರೀತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದೀರಿ. ಇದೇ ವ್ಯವಸ್ಥೆಯನ್ನು ಮುಂದೆ ಕೂಡ ಇಟ್ಕೊಳ್ಳಿ, ಮಹಿಳೆಯರನ್ನು ದೊಡ್ಡ ರೀತಿಯಲ್ಲಿ ಜೋಡಿಸಿಕೊಳ್ಳಿ. ಸಹಕಾರಿ ವ್ಯವಸ್ಥೆ ಮತ್ತು ಎಲ್ಲರನ್ನು ಜೋಡಿಸಿಕೊಳ್ಳುವ ಒಂದು ದೊಡ್ಡ ಗುಣ ಮಹಿಳೆಯರಲ್ಲಿ ಇದೆ ಅನ್ನುವಂಥದ್ದು ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಪರಂಪರೆ. ಆ ಕಾರಣಕ್ಕೋಸ್ಕರ ಆತ್ಮಶಕ್ತಿ ಮತ್ತು ನಾರಿ ಶಕ್ತಿ ಒಟ್ಟಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕರಾವಳಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯಲಿ. ಲೇಸ್ತ ಗುರ್ಕಾರ್ನ ವೇಸೊಂಡಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ತಂಗ್ಲ ಸಂಸ್ಥೆ ಬುಲೆಯರ ರಾಜೇಂದ್ರ ಕುಮಾರ್ರೆನ ಬೆರಿಸಗಾಯ ದಿಂಜ ಉಂಡು.
ಮುಪ್ಪತ್ಮೂಜಿ ಶಾಖೆಲೆನು ಮಲ್ಪುನೆಟ್ ಅರೆನ ಸಲಹೆ ಸಹಕಾರ ಬೊಕ್ಕ ಆಶೀರ್ವಾದ ಉಂಡು. ತನ್ನ ಜೀವಮಾನ ಇಡೀ ನೆಂಪು ದೀಪುನಂಚಿನ ವ್ಯಕ್ತಿ ಪಂಡ ಅವು ರಾಜೇಂದ್ರ ಕುಮಾರ್ ಪಂಡದ ತೆರಿಪಾಯರು. ನಮ್ಮ ಸಹಕಾರ ಸಂಘದ ಪ್ರಧಾನ ಕಚೇರಿಯ ಹವಾನಿಯಂತ್ರಿತ ಒಂದು ಸಭಾಂಗಣವನ್ನು ಕೂಡ ಅವರ ಅಮೃತ ಸಹಸ್ರದಿಂದ ಉದ್ಘಾಟಿಸಿ, ಈ ಸಂದರ್ಭದಲ್ಲಿ ನನಗೊಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಈ 33ನೇ ಶಾಖೆ ಇಲ್ಲಿ ಸ್ವಂತ ಕಟ್ಟಡ, ಈ ಸ್ವಂತ ಕಟ್ಟಡದ ಉದ್ಘಾಟನೆ ಅವರ ಮೂಲಕ ಆಯಿತು. ಹಾಗೆ ಅವರು ನಮ್ಮ ಭಾರತದ ಒಂದು ಸಹಕಾರ ಸಂಸ್ಥೆ, ಮುಖ್ಯ ಸಂಸ್ಥೆ ಇಫ್ಕೋ ಟೋಕಿಯೋ, ಇಫ್ಕೋ ಸಂಸ್ಥೆಯ ಒಂದು ನಿರ್ದೇಶಕರಾಗಿ 2ನೇ ಬಾರಿಗೆ ಆಯ್ಕೆಯಾಗುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ಯಾಕಂತ ಹೇಳಿದ್ರೆ ನಾನು ರಾಷ್ಟ್ರ ಮಟ್ಟದ ಒಂದು ನಮ್ಮ ಕ್ರೆಡಿಟ್ ಸೊಸೈಟಿಗಳ ಒಂದು ಫೆಡರೇಷನ್ ಒಂದು ಆಗಲಿಕ್ಕಿದೆ. ಆ ಫೆಡರೇಷನ್ನ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಮೀಟಿಂಗ್ ಅಲ್ಲಲ್ಲಿ ಆಗುವಾಗ ಹೇಳಿದಾಗ, ಮಂಗಳೂರು ಅಂತ ಹೇಳಿದ ಕೂಡಲೇ ಹೇಳುವಂಥದ್ದು ನಮ್ಮ ರಾಜೇಂದ್ರ ಕುಮಾರ್ ಸರ್ ಅವ್ರದ್ದು. ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಮಂಗಳೂರು ಅಂತ ಗೊತ್ತಿರೋದಿಲ್ಲ ಅವರಿಗೆ, ರಾಜೇಂದ್ರ ಕುಮಾರ್ ಅಂತ ಗೊತ್ತಿದೆ ಸಹಕಾರ ಕ್ಷೇತ್ರ. ಯಾಕಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲೂ ಹೋದಾಗ ಯಾವ ಮೂಲೆ ಒಂದು ಯಾವ ರಾಜ್ಯದಿಂದ ಬರುವಂಥ ನಾಯಕರು ಕೂಡ ಹೇಳುವಂಥದ್ದು ಅವರ ಜಿಲ್ಲೆಯವರ ಅಂತ ಹೇಳಿ. ಹೊಸ ಶಾಖೆಡು FD RD ಉಳಿತಾಯ ಖಾತೆಯನ್ನು ಶುರು ಮಲ್ತಿನಕ್ಲೆಗ್ ಪ್ರಮಾಣ ಪತ್ರ ಕೊಡ್ದು ಅಭಿನಂದಿಸಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಚೆ, ನಿರ್ದೇಶಕರು ಶಶಿಕುಮಾರ್ ಬಲ್ಯೊಟ್ಟು, ಸುರತ್ಕಲ್ ಕಾಟಿಪಳ್ಳ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರು ದೇವೇಂದ್ರ ಕೋಟ್ಯಾನ್, ಮಹಾನಗರ ಪಾಲಿಕೆದ ಮಾಜಿ ಸದಸ್ಯರು, ಸ್ಥಳೀಯರು ತಿಲಕ್ರಾಜ್ ಕೃಷ್ಣಾಪುರ, ಮಲ್ಲಬಿನಿರಾದು ಲೇಸ್ಟ್ ಪಾಲ್ಪಡೆದಿದ್ದರು. ಆತ್ಮಶಕ್ತಿದ ನಿರ್ದೇಶಕರು G ಪರಮೇಶ್ವರ್ ಪೂಜಾರಿ, ಆನಂದೇಶ್ ಕೊಂಡಾಣ, ಸೀತಾರಾಮ್ಯನ್, ರಮನಾಥ್ ಸನಿಲ್, ಚಂದ್ರಹಾಸ್ ಮರೋಡಿ, ಮುದ್ದು ಮೂಡುಬೆಳ್ಳೆ, ದಿವಾಕರ್ BP, ಗೋಪಾಲಿಯಂ, ಶ್ರೀಮತಿ ಚಂದ್ರಾವತಿ, ಶ್ರೀಮತಿ ಉಮಾವತಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್, ಸಲಹಾ ಸಮಿತಿ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಖಾ ಸಿಬ್ಬಂದಿಲು ಶ್ರೀಮತಿ ಸುಜಾತ, ಶ್ರೀಮತಿ ಸ್ವಾತಿ ಪ್ರಾರ್ಥನೆ ಪಂಡೇರು. ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಸಭೆ ನೆತ್ಕೊಂಡರು. ನರೇಂದ್ರ ಕೆರೆಕಾಡು ಸಭೆ ಸುಧಾರಿಕೆ ಮಂತೇರು. ಉಪಾಧ್ಯಕ್ಷರು P ನೇಮಿರಾಜ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಲಿಗೆ ಸ್ವಾಗತ. ಉಳ್ಳಾಲ ಮೇಳಂಗಡಿ ಪೊಸಪಳ್ಳಿ ಮೊಹಿಯುದ್ದೀನ್ ಜುಮ್ಮಾ ಮಸೀದಿಡು ಕೂರತ್ತಂಗಳರನ ಅನುಸ್ಮರಣೆ ಬೊಕ 7ನೇ ದಿನದ ದುವಾ ಕಾರ್ಯಕ್ರಮಗಳು ಐತಾರ ಕಾಂಡೆ ನಡಪಾಯಿರು. ಇಂಚಿಪಗು ಅಗಲ್ದು ಪೋಯಿನ ಆಧ್ಯಾತ್ಮಿಕ ಪಂಡಿತರು ಉಳ್ಳಾಲದ ಕಾಜಿ ಕೂರತ್ತಂಗಳರನ ಅನುಸ್ಮರಣ ಕಾರ್ಯಕ್ರಮನು ಉಳ್ಳಾಲ ಪೊಸಪಳ್ಳಿ ಮೊಹಿಯುದ್ದೀನ್ ಜುಮ್ಮಾ ಮಸೀದಿಡು ಐತಾರ ಕಾಂಡೆ ಅಡನೆ ಮಂದಿದ್ದೇರು. ಒಂದುವೆ ಪೊರ್ತು ಕೂರತ್ತಂಗಳರನ 7ನೇ ದಿನದ ವಿಶೇಷ ದುವಾಲ್ನ ಪೊಸಪಳ್ಳಿ ನಡಪಾಯಿರು. ಸೈಯದ್ ಇಂಬಿಚ್ಚ ಕೋಯ ತಂಗಳ್ ಅಲ್ ಬುಕಾರಿ ಬೊಕ್ಕ ಉಳ್ಳಾಲ ದರ್ಗಾ ಕತೀಬೇರು ಇಬ್ರಾಹಿಂ ಸಾದಿ ಕೂರತಂಗಳರನ ಅನುಸ್ಮರಣೆ ನಡಪಾದು ದುವಾ ನಡಪಾಯಿರು. الصلاة على النبي والسلام على الرسول الشفيع الأبطال والحبيب العربي تكبت على الخطا الشفيع الأبطال والحبيب العربي الصلاة على النبي كل وقت دائما لها نجم في السماء سيدي خير إلا الله لا إله إلا الله لا إله
فما استطاعوا مضيا ولا يرجعون ومن نعمره ننكسه في الخلق أفلا يعقلون وما علمناه الشعر وما ينبغي له إن هو إلا ذكر وقرآن مبين لينذر من كان حيا ويحق القول على الكافرين أولم يروا أنا خلقنا لهم مما عملت أيدينا أنعاما فهم لها مالكون وذللناها لهم فمنها ركوبهم ومنها يأكلون ولهم فيها منافع ومشارب أفلا يشكرون واتخذوا من دون الله آلهة لعلهم ينصرون لا يستطيعون نصرهم وهم لهم جند محضرون فلا يحزنك قولهم إنا نعلم ما يسرون وما يعلنون أولم ير الإنسان أنا خلقناه من نطفة فإذا هو خصيم مبين وضرب لنا مثلا قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم اللهم اجعلنا وإياهم من الجنة ولا تجعلنا وإياهم من النار اللهم اغفر لنا وتنا وانصرنا على الكافرين اللهم ارزقنا حجتك وقدرتك بإذنك مصطفى محمد صلى الله عليه وسلم اللهم اغفر من هذا الدارين اللهم ಈ ಪೊರ್ತು ಪಾತೆರ್ನ ಉಳ್ಳಾಲ ದರ್ಗಾ ಅಧ್ಯಕ್ಷರು ಹನೀಫ್ ಹಾಜಿ ಕೂರ ತಂಗಳ್ ನಮನ್ ಮಾತಾ ಅನಾಥರಾದ ಮಲ್ತದು ಅಗಲ್ದು ಪೋತೆರು ಅರನ ನಿಧನನು ನಂಕ ನನಲ ಅರಗಿಸಾಯರೆ ಆವೊಂದು ಇಚ್ಚಿ ಪಂಡದು ಕೂರ ತಂಗಳ್ರೆಗೂ ನುಡಿನ ಮನಸಂದಾಯರು ನಾನೆಲ್ಲರೂ ಬೇಜಾರ್ಲೈತಿ ಹೋಗಿ ನಿಮ್ಗೆಲ್ಲರೂ ಗೊತ್ತು ನಂಗೆ ನಿರೀಕ್ಷಿಕಾಗ್ತದೆ ನಂಗೆ ಎಪ್ಪು ಇತರ ಬೇಗ ഒരു യതീമാകുമ്പോൾ ഞങ്ങൾ ആരും നിശ്ചിതേ ഇല്ല എന്താ അള്ളാഹുരെ കുതിരത്തേക്ക് അള്ളാഹുരെ കൺകൈത്തേക്ക് തിങ്കളാഴ്ച സുബൈ ഞങ്ങളെ ഷഹീദ് കോളേജിൽ കുട്ടിയെടുക്കല് ಕಾರ್ಯಕ್ರಮ ಇತ್ತು ಅಂದ ಅಸಲು ಅದಕ್ಕೆ ಅಂದು ಎಲ್ಲ ನಾಳು ಬಂದು ಮೊದಲೇ ಅಂದು ಸುಬೇಗೆ ಬೇಗ ಬಂದರೆ ಕಾರ್ಯಕ್ರಮ ಉಳಿದುಕೊಂಡು ಬಂದು ಎತ್ತೆ പോലെ ಮದನಪಳ್ಳಿಯಲ್ಲಿ ಆ ಸ್ಟೇಜಿನ ಮುಟ್ಟಲಿಕ್ಕೆ ಮೊದಲು തങ്ങളെ അവർക്ക് ഉത്തര ഫോൺ വന്ന് തങ്ങൾ ഉഷാറില്ല നിങ്ങൾ അർജന്റ് പറഞ്ഞു ആ നിമിഷമേ പുറത്തേക്ക് പോയി ബാധിക്കറില്ലാന്ന് വിഷയം തങ്ങൾ വഫാത്തായിരുന്നു താജുൽ മഖബ സല്ലല്ലാഹു തങ്ങൾ 65 വർഷകാല ഈ ഉള്ളാള രായത്തിന് പവിത്രമായ ഇസ്ലാം ദീനിലേക്ക് ഹിദമത്ത് ഇസ്ലാമിലെ പ്രബല ജാഗിരിക്കുന്ന ഈ ഉള്ളാള മണ്ണ് അയാൾ തങ്ങൾ വഫാത്താവുന്ന മുതലേ തങ്ങൾക്ക് ഒരു ಮುತ್ತುರೆ ನಾಳೆ ಕೈ ಕಲ್ತು ಬಿಟ್ಟಬೇಕು ನನ್ನ ನಂತರ നിങ്ങൾ ഈ തങ്ങളുടെ മോണ്ടി പിടിക്കരുത് അൽഹംദുലില്ല ഞങ്ങൾ ഉള്ളാല ജനത ആ തങ്ങളെ കുറിച്ച് ಅರಬಿಕ್ ಕಾಲೇಜ್ ಪ್ರೊಫೆಸರ್ ಇಬ್ರಾಹಿಂ ಹಸನಿ ಉಳ್ಳಾಲ ದರ್ಗಾ ಕೋಶಾಧಿಕಾರಿ ನಾಜಿಮ್ ಮೊಹಿದ್ದೀನ್ ಜುಮಾ ಮಸೀದಿ ಅಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಹಳೆಕೋಟೆ ಉಪಾಧ್ಯಕ್ಷರು ಅಬ್ದುಲ್ ರಹಿಮಾನ್ ಅದ್ದಾಮ ಕತಿಬೇರು ಮೊಹಮ್ಮದ್ ಆಲಿ ಶಿರಸಿ ಸದರ್ ಉಸ್ತಾದ್ ಅಮೀನ್ ಮಕ್ದೂಮಿ ಬೊಕ್ಕ ಮೇಲಂಗಡಿ ಮಸೀದ್ದ ಸಮಿತಿ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿವಂಚಲಿಗೆ ಸ್ವಾಗತ. ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ 53ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬೀರಿ ಶ್ರೀ ಗಣೇಶ ಮಂದಿರಡು ಸಮಿತಿದ ಮಹಾಪೋಷಕರು ರಾಮಣ್ಣ ಶೆಟ್ರು ಮುಂಬೈ ಶನಿವಾರ ರಾತ್ರಿ ಬಿಡುಗಡೆ ಮಾಡ್ತಾರೆ. ಬೀರಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ 53ನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವಕ್ಕೆ ತಯಾರಾಗುಂಡು. ಇದರ 53ನೇ ವರ್ಷದ ಬೀರಿ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬೀರಿ ಶ್ರೀ ಗಣೇಶ ಮಂದಿರದ ಶನಿವಾರದ ವಾರದ ಭಜನಾ ಕೊರ್ತರು ಬಿಡುಗಡೆ ಮಾಡ್ತಾರೆ.
ಶನಿವಾರ ರಾತ್ರಿ ವಾರದ ಭಜನಾ ಸಂಕೀರ್ತನೆ ಮಹಾಪೂಜೆಯಾದ ಪೂಜೆಡು ಆಮಂತ್ರಣ ಪತ್ರಿಕೆಯಂದೀದು ಶ್ರೀ ಮಹಾಗಣಪತಿನ ಸನ್ನಿಧಾನಡು ವಿಶೇಷ ಪ್ರಾರ್ಥನೆ ಸಂದಾಯರು. ಸಮಿತಿದ ಮಹಾಪೋಷಕರು ಉದ್ಯಮಿ ರಾಮಣ್ಣ ಶೆಟ್ಟಿ ಮುಂಬೈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ 53ನೇ ವರ್ಷದ ಸಾರ್ವಜನಿಕ ಬೀರಿ ಶ್ರೀ ಗಣೇಶೋತ್ಸವಗ ಮಾತೆರ್ಲ ಪ್ರೀತಿ ಪ್ರೇಮಡು ಒಂಜಾದು ಸಹಕಾರ ಕೊರಡು ಪಂಡದ ಕೇಳುಂಡೇರು.
ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ನಾವು ಎಲ್ಲರೂ ನೆರವೇರಿದಂತಹ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ನಮ್ಮ 53ನೇ ವರ್ಷದ ಗಣೇಶೋತ್ಸವ ಸಮಿತಿಯ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿ ಈ ಪ್ರತಿ ವರ್ಷದಂತೆ 50 ವರ್ಷಗಳ 53ನೇ ವರ್ಷದ ಕಾರ್ಯಕ್ರಮವನ್ನು ವಿಜೃಂಭಣೆ ನೀವೆಲ್ಲರೂ ಮನಸ್ಸಿನಲ್ಲಿ ಪ್ರೀತಿಯಿಂದ, ಪ್ರೇಮದಿಂದ, ಭಕ್ತಿಯಿಂದ ಒಲಿದು ನಲಿದು ಎಲ್ಲರೂ ಸೇವೆ ಮಾಡಿ ನಮ್ಮ ಕಾರ್ಯಕ್ರಮ ವಿಜೃಂಭಣೆ ಜರುಗುವಂತೆ ನೀವೆಲ್ಲ ಸಹಕರಿಸಬೇಕಾಗಿ ನಿಮ್ಮೆಲ್ಲರಿಗಿಂದಲೂ ನಾನು ಅಪೇಕ್ಷಿಸ್ತೇನೆ ಮತ್ತು ಬೇಡಿಕೊಳ್ತೇನೆ ಮತ್ತು ಕೇಳಿಕೊಳ್ಳುತ್ತೇನೆ. ಸೆಪ್ಟೆಂಬರ್ 7 ಎನ್ಮಾವೂರ್ಬ ಇಂಚ ಮೂಜಿ ದಿನ ವರ್ಷಂ ಪ್ರತಿದಲಕನೆ ಭಕ್ತಿ ವಿಚಾರಣೆಡು ಬೀರಿ ಗಣೇಶೋತ್ಸವ ನಡಪೆರವುಂಡು. 7 ತಾರೀಕು ಶನಿವಾರ ಕಾಂಡೆ ಗಣಹೋಮಾದಿ ವೈದಿಕ ವಿಧಿಕ್ಲು ಆದ ಪ್ರತಿಷ್ಠಾ ಕಾರ್ಯಕ್ರಮಡು ಗಣೇಶೋತ್ಸವ ಶುರುವಾಯಿರುಂಡು. ಮಾತೆರ್ಲ ಬತ್ತದ ಸಹಕಾರ ಕೊರಡು ಪಂಡದ ಬೀರಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ರಘು ಸಿ ಉಚ್ಚಿಲ್ ತೆರೆಪಾಯರು. ಗಣೇಶ ಸೇವಾ ಸಮಿತಿ ಬೀರಿಕೋಟೆಕಾರ್ ಇದರ ವತಿಯಿಂದ 53ನೇ ಸಾರ್ವಜನಿಕ ಗಣೇಶೋತ್ಸವವು ತುಂಬ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಸೆಪ್ಟೆಂಬರ್ 7, 8 ಮತ್ತು 9 ಈ 3 ದಿನ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. 7ನೇ ತಾರೀಕಿನಂದು ಬೆಳಿಗ್ಗೆ 6 ಗಂಟೆಗೆ ಗಣಹೋಮದಿಂದ ಪ್ರಾರಂಭ ಆಗಿ ಬ್ರಹ್ಮಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪ್ರತಿಷ್ಠೆ ನಡೆಯಲಿದೆ. ಆ 3 ದಿನದ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. 7ನೇ ತಾರೀಕು, 8ನೇ ತಾರೀಕು ಮತ್ತು 9ನೇ ತಾರೀಕು ವೈದಿಕ ಕಾರ್ಯಕ್ರಮಗಳೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. 9ನೇ ತಾರೀಕು ದೇವರ ಮೂರ್ತಿ ವಿಸರ್ಜನಾ ಶೋಭಾಯಾತ್ರೆಯು ತಲಪಾಡಿ ಕಡೆಗೆ ಹೋಗಿ ಹಿಂತಿರುಗಿ ಬೀರಿ ಬಂದು ಬೀರಿಯಿಂದ ಕೋಟೆಕಾರ್ ಮತ್ತು ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ವಿಸರ್ಜನೆಗೊಳ್ಳಲಿದೆ. ಸಮಿತಿಯ ಗೌರವ ಅಧ್ಯಕ್ಷರು ಬಿ ನಾರಾಯಣ್ ಕುಂಪಲ ಪ್ರತಿದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಡು 3 ದಿನದ ಗಣೇಶೋತ್ಸವ ನಡಪೆರಗೊಂಡು ಪಡೆದು ಕಾರ್ಯಕ್ರಮದ ವಿವರ ಕೊರಿಯರು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಶ್ರೀ ಗಣೇಶ ಭಜನಾ ಮಂದಿರ ಬೀರಿಕೋಟೆಕಾರ್ ಇದರ ವತಿಯಿಂದ 53ನೇ ವರ್ಷದ ಬೀರಿ ಗಣೇಶೋತ್ಸವ ಸೆಪ್ಟೆಂಬರ್ ತಿಂಗಳ 7, 8, 9ರಂದು ನಡೆಯಲಿಕ್ಕಿದೆ. 1, 9, 24ರಂದು ವಿವಿಧ ಶಾಲಾ ಮಕ್ಕಳ ಕ್ರೀಡಾಕೂಟ, ಅದೇ ರೀತಿ 7ನೇ ತಾರೀಕಿಗೆ ಬೆಳಿಗ್ಗೆ 6 ಗಣಹೋಮ ಶ್ರೀಕಾಂತ್ ಭಟ್ ಇವರ ಪೌರೋಹಿತ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಆನಂತರ ಮೂರ್ತಿ ಪ್ರತಿಷ್ಠಾಪನೆ, ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಊರ ಪರಗೂರಿನ ದಾನಿಗಳ ಹಾಗೂ ಪ್ರಮುಖ ಅತಿಥಿ ಗಣ್ಯರ ಸಭಾ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ವಿಗ್ರಹ ದಾನಿ ಪ್ರಸಾದ್ ಮಡ್ಯಾರ್, ಪ್ರಧಾನ ಕಾರ್ಯದರ್ಶಿ ಆಶಿಕ್ ಮಾಡೂರು, ಕೋಶಾಧಿಕಾರಿ ಅಮಿತ್ ಸಂಕೊಳಿಗೆ, ಮಂದಿರದ ನಿರ್ವಾಹಕರು ಪಿ ದಯಾನಂದ್, ಮಾಜಿ ಅಧ್ಯಕ್ಷರು ಹರೀಶ್ ಟಿ ಉಚ್ಚಿಲ್, ಸದಸ್ಯರು ಶಂಕರ್ ಆಚಾರ್ಯ ಕೋಟೆಕಾರ್, ಸುಜಿತ್ ಮಾಡೂರು, ಅಶೋಕ್ ಉಚ್ಚಿಲ್, ಶ್ರೀಮತಿ ಗುಣವತಿ ಆಚಾರ್ಯ, ಶ್ರೀಮತಿ ವರಲಕ್ಷ್ಮಿ ನಾಯಕ ಬೀರಿ, ಗಿರಿಜಾ ವಸಂತ್, ಚಂದ್ರಿಕಾ ರೈ, ವಿದ್ಯಾಶೇಖರ್ ಸೊಳ್ಳೆಂಚೀರ್, ಲಕ್ಷ್ಮೀಶ ಕೋಟೆಕಾರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಮಂದಿರದ ಅರ್ಚಕರು ಶ್ರೀಕಾಂತ್ ಭಟ್ ಪೂಜಾ ವಿಧಿಗಳು ನಡಪಾಯರು. ಪ್ರವೀಣ್ ಬಸ್ತಿ ಎತ್ಕೊಂದು ನಿರೂಪಣೆ ಮಲ್ತೇರು. ಮೋಕ್ಯದ ವೀಕ್ಷಕ ಬಂಧುಲೆ ಇಡೆಗೆ ಪಸುಗಳದ ಇನ್ನಿತ ಸುದ್ದಿಗೊಂಚಿಲ್ಲ ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ತುವಂದು ಪ್ಲೇ ಪೊಸಕುರಲ್ 24x7.